ನಮಸ್ಕಾರ. ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್. ಲಾಕ್ಡೌನ್ ಸಂದರ್ಭದಲ್ಲಿ ಒಂದೆಡೆಯಲ್ಲಿ ಜನ ಮನೆಯಲ್ಲಿದ್ದಾರೆ. ಇನ್ನು ಕೆಲವೆಡೆಗಳಲ್ಲಿ ಉಭಯ ಜಿಲ್ಲೆಗಳಲ್ಲಿ ಈಗ ಸೀಲ್ ಡೌನ್ ಮಾಡಲಾಗ್ತದೆ. ಇಲ್ಲಿ ಅತಿ ಹೆಚ್ಚು ಸಂಖ್ಯೆ ಇದೆ, ಅಲ್ಲಿ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಒಂದೊಮ್ಮೆ ಮೊನ್ನೆ ಒಂದು ಸ್ವಲ್ಪ ಆಶಾದಾಯಕವಾದಂಥ ಬೆಳವಣಿಗೆಗಳಿದ್ವು. ಪಾಸಿಟಿವ್ ದರ ಹೇಳಕ್ಕೆ ಇಳಿದಿತ್ತು. ಮತ್ತು ಈಗ ಒಂದು 2% ಮತ್ತೆ ಜಾಸ್ತಿ ಆಗಿದೆ. ಆದರೆ ನಿರೀಕ್ಷೆ ಖಂಡಿತ ಕಡಿಮೆ ಆಗಬಹುದು ಪಾಸಿಟಿವ್ ದರ. ಅಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಪಾಸಿಟಿವ್ ದರ ಎಲ್ಲಿ ಕಡಿಮೆ ಆಗ್ತದೆ ಅಲ್ಲಿ ಲಾಕ್ಡೌನನ್ನು ಸಡಿಲ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಎಲ್ಲೆಲ್ಲಿ ಗ್ರಾಮ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಈ ಪಾಸಿಟಿವ್ ದರಗಳು ಜಾಸ್ತಿ ಇರ್ತದೆ, ಅದು ಸಂಖ್ಯೆ 50ಕ್ಕಿಂತ ಜಾಸ್ತಿ ಇರ್ತದೆ, ಅಲ್ಲಿ ಸೀಲ್ ಡೌನ್ ಮಾಡುವಂಥ ತೀರ್ಮಾನಗಳನ್ನು ತೆಗೆದುಕೊಂಡಿರುವಂಥದ್ದು. ಭಾಳ ಕಡೆಗಳಿಂದ ಕರೆ ಬರ್ತಾ ಇತ್ತು. ಈ ಸೀಲ್ ಡೌನ್ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಭಾಳ ಸಮಸ್ಯೆಗಳಾಗ್ತಾ ಇದೆ, ಆಹಾರ ಮತ್ತು ಇನ್ನಿತರ ಅದು ಇದು ಅಂತ ಹೇಳೋದು. ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಅಂತಹ ಸೀಲ್ ಡೌನ್ ಆದಂಥ ಪ್ರದೇಶಗಳು ಅಥವಾ ಯಾವುದಾದ್ರೂ ಒಂದು ಮನೆ ಅಥವಾ ಒಂದು ಕುಟುಂಬ ಕೋವಿಡ್ಗೆ ಒಳಗಾದಂಥ ಸಂದರ್ಭ, ಅವರು ಕೂಡ ಮನೆ ಒಳಗೆ ಇರಬೇಕಾದಂಥ ಪರಿಸ್ಥಿತಿಯಲ್ಲಿ ಅವರಲ್ಲಿಗೆ ಹೋಗಬೇಕಾದವರು ಜನಪ್ರತಿನಿಧಿಗಳು ಅದನ್ನು ಗಮನಿಸಬೇಕಾಗ್ತದೆ. ಅವರತ್ತ ಹೋಗಬೇಕಾಗಿದೆ. ಅವರ ಆಹಾರವನ್ನು ಒದಗಿಸುವುದಾಗಲಿ, ಅವರಿಗೆ ಬೇಕಾದಂಥ ವಸ್ತುಗಳನ್ನು ತಲುಪಿಸುವಂಥ ಕೆಲಸವನ್ನು ಕೂಡ, ಅಥವಾ ಮದ್ದು ಇತರೆ ಸಲಕರಣೆಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಹಾಗಂತ ದೊಡ್ಡ ದೂರುಗಳೇನೂ ಇಲ್ಲ. ಬಹಳ ಕಡೆಗಳಲ್ಲಿ ಜನಪ್ರತಿನಿಧಿಗಳು ಅಂತಹ ಮನೆಗಳ ಹತ್ರ ಗಮನ ಹರಿಸ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ, ಅವರು ನೋಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಕೂಡ ಇವೆ. ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ ಉದಯೋನ್ಮುಖ ಕಾರ್ಪೊರೇಟರ್ಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನೋಡುವಾಗ ಅವರನ್ನು ಒಂದು 2 ವರ್ಷ ಬಿಟ್ಟರೆ ಮತ್ತೆಲ್ಲ ಈಗ ಅವರು ಈ ಲಾಕ್ಡೌನ್ ಅಥವಾ ಕೋವಿಡ್ನ ದಿನವನ್ನೇ ಈ ಜನರ ಜೊತೆಗೆ ಅನುಭವಿಸಿರುವುದು ಹೆಚ್ಚು. ಹಾಗಾಗಿ ಕೋವಿಡ್ ಬ್ಯಾಚ್ ಅಂತ ಹೇಳ್ಬೋದಾಗಿದೆ. ಅಂಥ ಸಂದರ್ಭದಲ್ಲಿ ಆ ಒಂದು ಅನುಭವಗಳು ಕೂಡ ವಿಶೇಷವಾಗಿ ಇವತ್ತಿನ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿರುವಂಥ ಕಾರ್ಪೊರೇಟರ್ಗಳಿಗೆ ಸಿಗ್ತಾ ಇದೆ. ಬಹಳ ಜನ ಇವತ್ತು ಜನರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಲ್ಲಿ ನಾನು ಇವತ್ತು ಕರೆದಿರುವ ಇಂಡಿಯಾ ನಂಬರ್ 2ನೇ ವಾರ್ಡ್ನಿಂದ ಬಂದಿರುವಂಥ ಭಾರತೀಯ ಜನತಾ ಪಕ್ಷದ ಸದಸ್ಯೆ ಕೂಡ ಹೌದು, ಅಲ್ಲಿ ಕಾರ್ಪೊರೇಟರ್ ಆಗಿರುವಂಥ ಶ್ವೇತಾ ಪೂಜಾರಿ ನನ್ನ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ತೆ. ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗೆ ನಡೀತಾ ಇದೆ ಈ ಸಂದರ್ಭ? ಕಳೆದ ಬಾರಿ ಕೂಡ ಲಾಕ್ಡೌನ್ ಅಥವಾ ಕೋವಿಡ್ಗೆ ಸಂಬಂಧಪಟ್ಟಾಗಿ ನೀವು ಕೆಲಸ ಮಾಡಬೇಕಾಯಿತು ನಿಮ್ಮ ವಾರ್ಡ್ನಲ್ಲಿ. ಈ ಬಾರಿ ಕೂಡ ಕಳೆದ ಬಾರಿ ಯಾವ ರೀತಿಯ ಚಟುವಟಿಕೆಯನ್ನು ನೀವು ನಡೆಸಲಿಕ್ಕೆ ಸಾಧ್ಯ ಆಯಿತು? ಆಹಾರ ಕಿಟ್ಗಳನ್ನು ಒದಗಿಸಿತು, ಜನರ ಜೊತೆ ಬೆರೆಯುವಂಥ ಕೆಲಸಗಳಲ್ಲಿ ಅವರ ನೋವಿಗೆ ಸ್ಪಂದಿಸುವಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡಿಕೊಂಡ್ರು? ಕಳೆದ ಬಾರಿ ಕೊರೋನಾ ಅನ್ನುವಂಥದ್ದು ಎಲ್ರಿಗೂ ಕೂಡ ಹೊಸತ್ತು. ಸೊ ಕೇವಲ ಇಡೀ ಜಗತ್ತು ಕೊರೋನಾದಿಂದಾಗಿ ಸಂಕಷ್ಟದಲ್ಲಿತ್ತು. ಅಂದರೆ ಮೊದಲನೇದಾಗಿ ನಮಗೆ ಅದರ ಬಗ್ಗೆ ಒಂದು ಐಡಿಯಾ ಕೂಡ ಇರಲಿಲ್ಲ ಹೇಗೆ ಅಂತೇಳಿ. ಸ್ವಲ್ಪ ಹೆದರಿಕೆ ಇತ್ತು ಜನಗಳಲ್ಲಿ, ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ ಇತ್ತು. ಸೊ ಸಡನ್ ಏನಾಯಿತು ಅಂತ ಹೇಳಿದರೆ ಜನಗಳಿಗೆ ಒಂದೆಡೆ ಗೊಂದಲ ಆಯಿತು, ಒಂದಷ್ಟು ಗೊಂದಲ ಆಯಿತು. ಲಾಕ್ಡೌನ್ ಆಯಿತು, 15 ದಿನ ಕಂಟಿನ್ಯೂಸ್ ಆಗಿ ಮನೆಯಿಂದ ಹೊರಗಡೆ ಬರದ ಪರಿಸ್ಥಿತಿ ಬಂತು. ಜನಗಳಿಗೆ ಸಂಕಷ್ಟ, ಮತ್ತೊಂದು ಕಡೆ ಗೊಂದಲ ಆಯಿತು, ಏನ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ದಾರಿ ತೋಚಲಿಕ್ಕಾಗ್ಲಿಲ್ಲ. ಈ ದಿನಕೂಲಿ ನೌಕರರು ಯಾರಿದ್ದಾರೆ ಅವರೆಲ್ಲ ತುಂಬಾ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾದ್ರು. ಅಷ್ಟು ಮಾತ್ರ ಅಲ್ಲ, ಸೊ ಒಂದ್ ಕಡೆ ಆ ಒಂದು ಭೀತಿ ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ ಮನೆಯಿಂದ ಹೊರಗಡೆ ಬರೆದಿರುವಂತ ಪರಿಸ್ಥಿತಿ, ಅವರಿಗೆ ಅಗತ್ಯ ಇರುವಂತಹ ಖರೀದಿ ವಸ್ತುಗಳಾಗಿರ್ಬೋದು ಅಥವಾ ಯಾವುದು ಕೂಡ ಅವರಿಗೆ ತರಲಿಕ್ಕೆ ಒಂದು ಅವಕಾಶ ಇರಲಿಲ್ಲ. ಮತ್ತೊಂದು ಕಡೆ ಹಣ ಇರಲಿಲ್ಲ ಅವ್ರ ಹತ್ರ. ಈ ರೀತಿ ಒಂದು ಪರಿಸ್ಥಿತಿ, ಸನ್ನಿವೇಶಗಳೆಲ್ಲ ಕಳೆದ ಬಾರಿ ಇತ್ತು. ಕಳೆದ ನಿಮ್ಮ ವಾರ್ಡ್ನಲ್ಲಿ ಒಟ್ಟು ಎಷ್ಟು ಕುಟುಂಬಗಳಿವೆ, ಎಷ್ಟು ಮನೆಗಳಿವೆ ಅಂತ ಗೊತ್ತಾ? ಸುಮಾರು ಹತ್ತತ್ರ ಒಂದು 2000ಕ್ಕೂ ಮೇಲ್ಪಟ್ಟು ಇದೆ ಕುಟುಂಬಗಳು ಇವೆ ಅಂತ ಅನ್ನೋದು. ಹೌದು. ಕಳೆದ ಬಾರಿ ಕಿಟ್ಗಳನ್ನು ಕೊಡುವಂತ ಕೆಲಸ ಆಗಿದೆ ಎಲ್ರಿಗೂ? ಖಂಡಿತ ಆಗಿದೆ. 90% ಯಾರಿಗೆ ಅಗತ್ಯ ಇದೆ, ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ ಮತ್ತೆ ಕೋವಿಡ್ ನಿಂದ ಯಾರು ಬಳಲ್ತಿದ್ದಾರೆ ಅಂತವರನ್ನೆಲ್ಲ ಐಡೆಂಟಿಫೈ ಮಾಡಿ ಅವರಿಗೆ ಕಿಟ್ ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಸಾಧಾರಣ ಎಷ್ಟು ಕಿಟ್ಗಳನ್ನು ಕೊಟ್ಟಿದ್ದೀರಿ? ಸಾಧಾರಣ ಒಂದು ಫುಲ್ ಆಲ್ಮೋಸ್ಟ್ ಒಂದು ಹತ್ರ ಒಂದು 300-500 ಕಿಟ್ ತನಕ ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮ ನೆಲೆಯಲ್ಲಿ ಮತ್ತೆ ದಾನಿಗಳ ನೆಲೆಯಲ್ಲಿ ಅಲ್ಲದ್ರೆ ನಮ್ಮ ಶಾಸಕರ ನೆಲೆಯಲ್ಲಿ ಕೂಡ ಸುಮಾರು ಸತಿ ಕಿಟ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಸರ್ಕಾರದಿಂದ ಬಂದಂತ ಕಿಟ್ಗಳು ಸಾಕಾಗ್ತಿತ್ತಾ? ಸೊ ಸಾಕಾಗದಿದ್ದಾಗ ನೀವೇನ್ ಮಾಡ್ತಿದ್ರಿ?
ನಮ್ಮ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು, ಅವರಿಗೆ 11 ಗಂಟೆ ಇರಲಿ 12 ಗಂಟೆ ಇರಲಿ ತಕ್ಷಣ ನಾವು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿ ಅದರ ಮರುದಿನ ನಮಗೆ ವ್ಯವಸ್ಥೆ ಮಾಡ್ತಿದ್ರು. ಹಾಗಾಗಿ ಕಿಟ್ಗಳ ಅಷ್ಟು ನಮಗೆ ಸಮಸ್ಯೆ ಬರಲಿಲ್ಲ. ಕಳೆದ ಬಾರಿ ಕೂಡ ಅಂದರೆ ಈ ಕೋವಿಡ್ ರೋಗಕ್ಕೆ ಒಳಗಾದಾಗ ಅದೊಂದು ಹೊಸತೊಂದು ರೋಗ ಅನ್ನುವಂಥ ಒಂದು ಭಯ ಹುಟ್ಟಿತ್ತು ಎಲ್ಲ ಕಡೆ, ಅಲ್ಲಲ್ಲಿ ಸೀಲ್ ಡೌನ್ ಆಯಿತು. ಈ ಸಂದರ್ಭದಲ್ಲಿ ಪ್ರದೇಶಗಳನ್ನೇ ನಿಮ್ಗೆ ಬಹುಶಃ ನೆನಪಿರ್ಬೋದು, ಅಲ್ಲಲ್ಲಿ ಸೀಲ್ ಡೌನ್ ಮಾಡಿರುವಂಥದ್ದು. ಆ ಪರಿಸ್ಥಿತಿಯಲ್ಲಿ ಹೇಗೆ ನೀವು ನಿಭಾವಣೆ ಮಾಡಿದ್ರಿ? ಒಂದು ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ಕಾಲೋನಿಗಳಲ್ಲಿ ಜನಗಳು ಹೇಗೆ ಅಂತ ಹೇಳಿದ್ರೆ, ಒಂದು ಮನೆಗೆ ಹತ್ತಿರವಾಗಿ ಇನ್ನೊಂದು ಮನೆ ಅಂಟಿಕೊಂಡಿರುವಂತದ್ದು ಗೋಡೆ. ಸೊ ಹಾಗಿರುವಾಗ ಕೋವಿಡ್ ಪಾಸಿಟಿವ್ ಬಂದ ತಕ್ಷಣ ನನಗೆ ಅಲ್ಲಿಂದ ಮೊದಲು ಕರೆ ಬಂದದ್ದು ಕಾಲೋನಿಯಲ್ಲಿ ಮನೆ ಖಾಲಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ನಮ್ಗೆ ಮಿಸ್ ಆದ್ರೆ ಮತ್ತೆ ನಮ್ಗೆ ಅವರ ಸ್ವಾಬ್ ಟೆಸ್ಟ್ ಕಲೆಕ್ಟ್ ಮಾಡ್ಲಿಕ್ಕೆ ಅವರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗುವ ಚಾನ್ಸಸ್ ಇತ್ತು. ಸೊ ಸೀಲ್ ಡೌನ್ ಮಾಡಿದ ತಕ್ಷಣ ನಾವೇನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಅವರ ಆ ಪ್ರದೇಶಕ್ಕೆ ಹೋಗಿ ಮೊದ್ಲಿಗೆ ಅವರಿಗೆ ಧೈರ್ಯ ತುಂಬುವಂತದ್ದಿರ್ಬೋದು, ಅಥವಾ ಮನೆಯಿಂದ ಹೊರಗಡೆ ಬರಬೇಡಿ, ನಿಮ್ ಜೊತೆ ನಾವಿದ್ದೇವೆ, ಆರ್ಥಿಕವಾಗಿ ನಿಮ್ಗೆ ಯಾವುದೇ ರೀತಿಯ ಕಷ್ಟ ಆದ್ರೂ ಕೂಡ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ನಿರಂತರವಾಗಿ ನಾವು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ವಿ. ತಾವು ಕಾರ್ಪೊರೇಟರ್ ಆದದ್ದು, ತಮ್ಮನ್ನು ಆಯ್ಕೆ ಮಾಡಿದ್ದು ಅಭ್ಯರ್ಥಿಯನ್ನಾಗಿ ಯಾಕಾಗಿ, ಮತ್ತು ತಾವು ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರಿ, ತಮ್ಮನ್ನೇ ಆಯ್ಕೆ ಮಾಡೋದಂತ ಯಾಕಾಯಿತು, ನೆನಪಿದೆಯಾ? ಹೌದು, ಖಂಡಿತವಾಗ್ಲು. ನನಗೆ ಇವತ್ತು ಶ್ವೇತಾ ಪೂಜಾರಿ ಅಂತ ಏನು ನನ್ನ ಹೆಸರು ಒಂದು ಐಡೆಂಟಿಫೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ನನ್ನ ಪಕ್ಷದಿಂದಲೇ. ಸೊ ನಾನು ಇದಕ್ಕಿಂತ ಮೊದಲು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ. ಸೊ ನನಗೆ ಸೋಷಲ್ ವರ್ಕ್ ಮತ್ತು ಪೊಲಿಟಿಕಲ್ ಚಿಕ್ಕಂದ್ಲಿಂದಲೂ ಇಂಟ್ರೆಸ್ಟ್ ಇತ್ತು. ಸೊ ಪಕ್ಷದಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಎಲ್ಲ ಅಲ್ಲಲ್ಲಿ ಚಟುವಟಿಕೆಗಳು ನನಗೆ ಫ್ರೀ ಇದ್ದಾಗ ಎಲ್ಲದರಲ್ಲಿ ತೊಡಗಿಸ್ಕೊಳ್ತಿದ್ದೆ. ಸೊ ಸಡನ್ ಆಗಿ ಒಂದು ನನ್ನ ಸಂತೋಷ್ ಅಣ್ಣ ಅಂತ ಹೇಳಿದ್ದಾರೆ. ಸೊ ಸಂತೋಷ್ ಅಣ್ಣ ನನಗೆ ಕೇಳಿದ್ರು, ನಿನ್ಗೆ ಈ ರೀತಿ ಒಂದು ನಿಂತ್ಕೊಳ್ತೀಯ ಅಂತ ಹೇಳಿದ್ರು ನನಗೆ. ಬಟ್ ಅದು ಎಲೆಕ್ಷನ್ಗೆ ನಿನ್ಗೆ ಆಸಕ್ತಿ ಇದೆಯಾ, ನಿನ್ನ ಹೆಸರನ್ನು ತಗೊಳ್ಬಹುದು ಅಂತ ಹೇಳಿ. ನನಗೆ ಶಾಕ್. ನಾನು ಸುಮ್ನೆ ಆಯ್ತು ನೀವು ತಗೊಳ್ಳಿ ಅಂತ ಹೇಳ್ದೆ. ಸೊ ನೆಕ್ಸ್ಟ್ ಹೌದಲ್ಲ ನಾವೆಲ್ಲ ಇದ್ದೀವಿ ನಿನ್ ಜೊತೆ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಬಟ್ ಮನೆಯಲ್ಲಿ ಕೂಡ ನನಗೆ ತುಂಬಾ ರೀತಿಯಲ್ಲಿ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನೀವು ಆಯ್ಕೆ ಆಗಬಹುದು ಅಂತ ನಿಮ್ಗೆ ಏನಾದ್ರು ನಿರೀಕ್ಷೆಗಳಿದ್ವಾ? ಆಯ್ಕೆಯಾದ ಸಂದರ್ಭದಲ್ಲಿ ಏನೆನಿಸಿತು? ಮೊದಲು ಜನರನ್ನು ಎದುರಿಸುವಂಥ ಸಂದರ್ಭ, ಒಬ್ಬ ಕಾರ್ಪೊರೇಟರ್ ಆಗಿದ್ದೀರಿ, ಹೊಸ ಅನುಭವ. ಹೌದು, ಯಾಕೆ ಅಂತ ಹೇಳಿದ್ರೆ ಒಂದು ನಮ್ಮ ಶಾಸಕರು ನಮ್ಮ ಎಲ್ಲಾ ಕಡೆ ಒಂದು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇತ್ತು, ಹಾಗೆ ನಮ್ಮ ಶಾಸಕರು ಕೂಡ ಉತ್ತಮ ರೀತಿಯಲ್ಲಿ ಅನುದಾನಗಳನ್ನು ತಂದು ವಾರ್ಡ್ಗಳಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ತುಂಬಾ ಮಾಡಿದ್ರು. ಸೊ ಹಾಗಾಗಿ ಅದೊಂದು ನಮ್ಗೆ ಶಕ್ತಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಮತ್ತೆ ಇನ್ನೊಂದು ಹೇಳಿದ್ರೆ ನನಗೆ ಸಾಕಷ್ಟು ಸ್ವಲ್ಪ ಒಡನಾಟ ಜಾಸ್ತಿ ಇದ್ದುದ್ರಿಂದ ಜನಗಳ ಜೊತೆ, ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು. ಇವತ್ತು ನಾನೇನಾಗಿದ್ದೇನೆ ನನ್ನ ಒಬ್ಳಿಂದ ಖಂಡಿತವಾಗ್ಲೂ ಅಲ್ಲ, ಶ್ವೇತಾ ಅಲ್ಲ, ನನಗಿಂತ ಯೋಗ್ಯತೆ ಇರೋರು ಅನೇಕ ಜನರು ಇರ್ತಾರೆ. ಬಟ್ ನಾವು ಹೇಳ್ತೇವೆ ಕೆಲವೊಂದ್ಸತಿ ಹಣೆ ಬರ ಚೆನ್ನಾಗಿರ್ಬೇಕು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನನಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಬಂತು. ನಮ್ಮ ಕಾರ್ಯಕರ್ತರು ಇರ್ಬೋದು, ಅಥವಾ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಆಯ್ಕೆಯಾಗುವುದಕ್ಕಿಂತ ಮೊದಲು ನಾವು ಒಂದಷ್ಟು ದೂರುಗಳನ್ನ ಈ ಹಿಂದೆ ಇದ್ದ ಕಾರ್ಪೊರೇಟರ್ಗಳ ಬಗ್ಗೆ ಮಾಡ್ತಾ ಇದ್ವು. ಆದ್ರೆ ನಾವೇ ಕಾರ್ಪೊರೇಟರ್ ಆದಾಗ ನಿಮ್ಗೆ ಏನ್ ಸಮಸ್ಯೆಗಳು ಅರ್ಥ ಆದದ್ದು? ಕೆಲವೊಂದು ನನಗೂ ಕೂಡ ಹೀಗೆ ಇರ್ಬೋದಾ ಅಂತ ಹೇಳಿ ನಮ್ಗೆ ಕೂಡ ಯಾವುದೇ ಐಡಿಯಾ ಇರ್ಲಿಲ್ಲ. ಅಂತ ಹೇಳಿದ್ರೆ ನಾವು ಸಾಕಷ್ಟು ಬಾರಿ ನಮ್ಗೆ ಅಂದ್ರೆ ಕೆಲವೊಂದು ಕಂಪ್ಲೇಂಟ್ಸ್ಗಳು, ಚಿಕ್ಕ ಕಂಪ್ಲೇಂಟ್ಸ್ಗಳು ಇರ್ತವೆ. ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಅದ್ರ ಜೊತೆ ನಾವು ಬೆರ್ತೋಗಿದ್ದೇವೆ. ಜನಗಳಿಗೆ ಈ ರೀತಿಯ ಕಷ್ಟಗಳು ಇರ್ತದ ಅಂತ ಹೇಳಿಬಿಟ್ಟು ಒಂದು ಅನುಭವ ಕೂಡ ನಮ್ಗೆ ಆಗ್ತಿದೆ. ಜನರ ನಡುವೆ ಅಂದ್ರೆ ಮೊದಲ ಒಂದು 6 ತಿಂಗಳು ಅಥವಾ 1 ವರ್ಷವೋ ಜನ ಬಹಳ ಹೊಸ ಕಾರ್ಪೊರೇಟರ್ ಅನ್ನುವಂಥ ಬಹಳ ಉಮೇದಿನಲ್ಲಿ ಇರ್ತಾರೆ, ಬಹಳ ಒಳ್ಳೆ ಪಾಸಿಟಿವ್ ಆದಂಥ ಅಪ್ರೋಚ್ ಇರ್ತದೆ. ನಂತರ ಕೆಲಸಗಳು ಆಗದೆ ಹೋದಾಗ ಒಂದಷ್ಟು ಟೀಕೆಗಳು, ಬೈಗುಳಗಳು ಇದು ಬಂದಿದ್ದಾವ? ಖಂಡಿತವಾಗ್ಲೂ ಬರ್ತದೆ. ಕೆಲವೊಂದ್ಸತಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಂದು ಈ ಕಾಮಗಾರಿ ಅಂತ ವಿಷಯಗಳಿರ್ಬೋದು, ಟೆಕ್ನಿಕಲಿ ಅಂದ್ರೆ ಅದರ ಪ್ರೊಸೀಜರ್ ನಿಂದಾಗಿ ಅದು ಲೇಟ್ ಆಗ್ತದೆ. ಸೊ ಅದು ನಮ್ಗೆ ಅರ್ಥ ಆಗ್ತದೆ, ಬಟ್ ಅದನ್ನ ನಮ್ಗೆ ಜನಗಳಿಗೆ ಸ್ವಲ್ಪ ಅರ್ಥ ಮಾಡಿಸ್ಬೇಕಾದ್ರೆ ಟೈಮ್ ಹಿಡಿತದೆ. ಸೊ ಅವರು ಏನ್ ಮಾಡುದು, ಅವರು ಕೂಡ ಅವ್ರ ಅಸಮಾಧಾನ ವ್ಯಕ್ತಪಡಿಸ್ಲಿಕ್ಕೆ ನಮ್ಮ ಮೇಲೆ ಸ್ವಲ್ಪ ಇದ್ ಮಾಡ್ತಾರೆ. ಈ ಜನಗಳಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅಂತ ಅನಿಸ್ಲಿಲ್ವಾ? ಖಂಡಿತವಾಗ್ಲೂ ಇಲ್ಲ. ಯಾಕೆಂತ ಹೇಳಿದ್ರೆ, ಒಂದು ವರ್ಕ್ ಅನ್ನು ನಾವು ಯಾವಾಗ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತೇವೆ ನಮ್ಗೆ ಅದು ಕಷ್ಟ ಅಂತ ಅನ್ಸಲ್ಲ. ಸೊ ನಾ ಮಾಡುವ ಯಾವುದೇ ಕೆಲಸ ಇರ್ಬೋದು, ನಾನು ಅದನ್ನ ಎಂಜಾಯ್ ಮಾಡ್ತೇನೆ. ಫೋನ್ ಮಾಡ್ತಾರೆ, ಪದೇ ಫೋನ್ ಮಾಡುದು,
ಅಥವಾ ಫೋನ್ ಎತ್ತದೇ ಇದ್ದಾಗ ಮತ್ತೆ ನೀವು ಫೋನ್ ಎತ್ತಲಿಲ್ಲ ಅಂತ ನಿಮ್ಮನ್ನು ಒಂದಷ್ಟು ಅಂಥದ್ದೆಲ್ಲ ನಡೆದಿದೆಯಾ? ಆಗ ನಿಮ್ಮ ರಿಪ್ಲೈ ಹೇಗಿತ್ತು? ಏನು ಮಾತಾಡ್ತೀರಿ? ಆ ಥರ ಅಂದರೆ ತುಂಬ ಕಡಿಮೆ. ಯಾವುದಾದ್ರೂ ಮೀಟಿಂಗ್ ಇದ್ದರೆ ಅಥವಾ ಕಾರ್ಯಕ್ರಮಗಳಿದ್ರೆ ನಾನು ರಿಸೀವ್ ಮಾಡಲ್ಲ. ಇಲ್ಲಂತ ಹೇಳಿದರೆ ನನಗೆ 11ವರೆಗೂ ಈಗ ನಿನ್ನೆ ರಾತ್ರಿ ಒಂದು ಕಾಲ್ ಬಂದು ನನಗೆ ಶ್ರೀನಿವಾಸ್ ಹಾಸ್ಪಿಟ್ಲಿಂದ ಕೋವಿಡ್ ಪೇಷಂಟ್ ಇದ್ದು 11:45ಕ್ಕೆ ಬಂತು. ಅದು ಅಟೆಂಡ್ ಮಾಡಿ ಅದು ಸಾರ್ಟ್ ಔಟ್ ಮಾಡಿಕೊಟ್ಟೆ. ಸಾಮಾನ್ಯವಾಗಿ ನಾನು ಎಲ್ಲ ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ನನಗೆ ಒಂದು ಅಭ್ಯಾಸ ಇದೆ. ಯಾಕೆಂತ ಹೇಳಿದ್ರೆ ಡೈಲಿ ನನಗೆ ಬಂದ ಕರೆಗಳನ್ನು ನಾನು ಬುಕ್ಕಲ್ಲಿ ಬರ್ದಿರ್ತೇನೆ. ಸೊ ಈ ನಂಬರಿಂದ ಕರೆ ಬಂದ್ರೆ ಅದು ಯಾವ ಇದಕ್ಕಾಗಿ ನನಗೆ ಕಾಲ್ ಮಾಡಿದ್ರು ಕಂಪ್ಲೇಂಟ್ಸ್ ಅಂತ ಹೇಳಿ ಬರ್ದಿಡುವ ಅಭ್ಯಾಸ ಇದೆ. ಸೊ ಅದು ಕೆಲಸ ಆದಾಗೆ ಆ ಬುಕ್ ತಕೊಂಡು ಅದರಲ್ಲಿ ರೈಟ್ ಮಾರ್ಕ್ ಹಾಕ್ತೇನೆ, ಯಾವ್ದಾಗಿದೆ ಯಾವ್ದಾಗ್ಲಿಲ್ಲ ಅಂತ ಹೇಳಿ. ಆದ ತಕ್ಷಣ ಅವರಿಗೆ ಕಾಲ್ ಮಾಡಿ ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತೇನೆ. ನಿಮ್ಮ ಪ್ರದೇಶ ಬಹುಶಃ ಒಂದಷ್ಟು ಎಜುಕೇಷನ್ ಸೆಂಟರ್ ಕೂಡ ಹೌದು, ಮತ್ತೊಂದು ಕಡಲ ಬದಿ ಇದೆ ಅಲ್ವೇ, ಮತ್ತೊಂದು ಕಡೆಯಲ್ಲಿ ನದಿ ಇದೆ, ಗುಡ್ಡ ಇದೆ, ಹೌದು, ಆಮೇಲೆ ಬಯಲು ಪ್ರದೇಶನೂ ಇದೆ, ಆಮೇಲೆ ಬಹಳ ಪರಿಶಿಷ್ಟ ಪಂಗಡದ ಜನ ಕೂಡ ಅಲ್ಲಿ ಇದ್ದಾರೆ. ಎಲ್ಲ ವಿಭಾಗದ ಜನರನ್ನು ಕೂಡ ಒಳಗೊಂಡಿರುವಂಥ ಪ್ರದೇಶ. ಏನು ಪ್ರಥಮ ಆದ್ಯತೆಯಾಗಿ ನೀವು ಸಮಸ್ಯೆಗಳನ್ನು ಗುರುತಿಸುವುದು ಏನು ನಿಮ್ಮ ಪ್ರದೇಶದಲ್ಲಿ? ಪ್ರಥಮ ಆದ್ಯತೆ ಅಂತ ಹೇಳಿದ್ರೆ ಬೇಸಿಕ್ ನೀಡ್ಸ್, ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಈ ಸ್ಟ್ರೀಟ್ ಲೈಟ್, ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಜನಗಳಿಗೆ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ ಜಾಸ್ತಿ ಇರುವುದಿಲ್ಲ. ನಮ್ಗೆ ಮೊದಲು ನಾವು ಯಾವಾಗ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತೇವೆ, ನಂತರ ಕಾಮಗಾರಿ ಎಲ್ಲ ಆಗುವಂಥದ್ದು. ಆದ್ರೆ ಮುಖ್ಯವಾಗಿ ಎಲ್ಲರೂ ಕೇಳುವಂಥದ್ದು ಬೇಸಿಕ್ ನೀಡ್ ಎಲ್ಲ ಕಡೆಯಲ್ಲೂ ಕೂಡ. ಹೌದು, ಬಹಳ ಮುಖ್ಯವಾಗಿ ನಿಮ್ಮ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಷ್ಟೇ ಡೆವಲಪ್ ಆಗ್ತಾ ಇರುವಂಥದ್ದು ಫ್ಲ್ಯಾಟ್ಗಳು, ಇಲ್ಲದಿದ್ದರೆ ಸಿಂಗಲ್ ಮನೆಗಳು ಹೆಚ್ಚು ಇರುವಂಥದ್ದು, ಹೋಗ್ಲಿಕ್ಕೆ ಬಹಳ ಅಂತರಗಳು, ಒಂದು ಪ್ರದೇಶ ಬಹಳ ದೊಡ್ಡದು ಅಂತ ಅನಿಸುತ್ತಾ? ಪಾಪ್ಯುಲೇಷನ್ ಹೇಗಿದೆ? ಹೌದು, ಪ್ರದೇಶ ದೊಡ್ಡದು. ಯಾಕೆಂತ ಹೇಳಿದ್ರೆ ನನಗೆ ಅದು ದೊಡ್ಡದು ಅಂತ ಅನಿಸುದಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಯುವಮೋರ್ಚಾದಲ್ಲಿರುವ ಕಾರಣ ನನಗೆ ತಿಂಗಳಿಗೆ ಒಂದು ಜಿಲ್ಲೆ ಅಥವಾ ಉಡುಪಿ ಉತ್ತರ ಕನ್ನಡ ಪ್ರಭಾರಿ ಕೊಟ್ಟಿದ್ದಾರೆ. ಹಾಗಾಗಿ ಸಾಧಾರಣವಾಗಿ ನನ್ನ ಪ್ರವಾಸ ಇದ್ದೇ ಇರ್ತದೆ. ಸೊ ಹಾಗಾಗಿ ನನಗೆ ಇದೇನು ಅಷ್ಟು ದೊಡ್ಡ ಪ್ರವಾಸ ಅಂತ ಅನಿಸುದಿಲ್ಲ. ಯಾಕೆಂತ ಹೇಳಿದ್ರೆ ಉತ್ತರ ಕನ್ನಡ ಹೋದಾಗ ನನಗೆ ಅಲ್ಲಿ 14 ಮಂಡಲಗಳಿದೆ. ಒಂದು ಮಂಡಲದಿಂದ ಒಂದು ಮಂಡಲ ಕನಿಷ್ಠ ಪಕ್ಷ 70ರಿಂದ 80 ಕಿಲೋಮೀಟರ್ ದೂರ ಇದೆ. ಸೊ ಹಾಗಾಗಿ ಇದು ಅಷ್ಟು ಇದು ಅಲ್ಲಿಯ ಆ ಅನುಭವಗಳನ್ನು ನೋಡುವಾಗ ಇದು ಏನು ಅಲ್ಲ ಅಂತ ಆಯ್ತು ನಿಮಗೆ? ಖಂಡಿತವಾಗ್ಲು. ಯಾಕೆಂತ ಹೇಳಿದ್ರೆ ಕೆಲವೊಂದ್ ಕಡೆ ಅವ್ರದ್ದು ಸಮಸ್ಯೆಗಳೇ ಬೇರೆ ಬೇರೆ ಪ್ರದೇಶಕ್ಕೆ ಹೋದಾಗ, ಬಟ್ ಅದನ್ನ ನೋಡುವ ನಮ್ಗೆ ಈಗ ಖುಷಿ ಆಗ್ತದೆ, ನಮ್ಮ ಶಾಸಕರು ನಮ್ಗೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಒಂದು ಖುಷಿ ಇದೆ. ಆ ಗ್ರಾಮೀಣ ಭಾಗಕ್ಕೂ ಈ ಭಾಗಕ್ಕೂ ನಗರ ಭಾಗಕ್ಕೂ ಅಲ್ಲಿ ಇರುವಂತ ಸಮಸ್ಯೆಗಳು ಇಲ್ಲಿ ಇರುವಂತ ಸಮಸ್ಯೆಗಳು, ಕುಡಿಯುವ ನೀರಿನ ಸಮಸ್ಯೆ ಇರ್ತದೆ ಅಲ್ಲಿ, ಇಂಥ ಯಾವುದೋ ಸಮಸ್ಯೆ ವ್ಯತ್ಯಾಸಗಳನ್ನು ಕಂಡಿದ್ರಿ? ನಾವು ಭಾಗ್ಯವಂತರೋ ಅಥವಾ ಅವ್ರು ಭಾಗ್ಯವಂತರು ಅನ್ಸುತ್ತೆ ನಿಮ್ಗೆ? ಅಲ್ಲ, ಖಂಡಿತವಾಗ್ಲು. ಯಾಕೆಂತ ಹೇಳಿದ್ರೆ ಒಂದ್ ಕಡೆ ನಾವು ಸಿಟಿಯಲ್ಲಿ ಇದ್ದೇವೆ, ನಾವೇ ಭಾಗ್ಯವಂತರ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆ ಕಡೆನೂ ಕೂಡ ಕೆಲಸಗಳಾಗ್ತಿದೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟೋ 1000 ಇದು ಬೆಟರ್ ಅಂತ ಅನಿಸ್ತದೆ. ಓಕೆ, ಈಗ ಈ ಬಾರಿ ಕೋವಿಡ್ ಸಂದರ್ಭ ಇದು ಆರಂಭ ಆದದ್ದು, 2ನೇ ಅಲೆಯ ಸಂದರ್ಭ. ಬಹುಶಃ ಕಳೆದ ಬಾರಿಯ ಒಂದಷ್ಟು ಅನುಭವಗಳನ್ನ ಇದು ಮಾಡಿ ಈ ಬಾರಿ ಹೇಗೆ ಮಾಡಬೇಕು ಅಂತ ತಮ್ಮ ವೈಯಕ್ತಿಕವಾಗಿ ಬಿಡಿ, ಉಳಿದ ಶಾಸಕರದ್ದು ಬಿಡಿ, ನಿಮ್ಮ ಮಟ್ಟಿಗೆ ನೀವು ಏನು ಯೋಚನೆ ಹಾಕೊಂಡ್ರೆ? ಸೊ ಯೋಜನೆ ಅಂತ ಹೇಳಿದ್ರೆ ಒಂದು ಈ ಬಾರಿ ಕೊರೋನಾ ಒಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಸ್ಟ್ಯಾಚುರೇಷನ್ ಪವರ್, ಅವರಿಗೆ ಆಕ್ಸಿಜನ್ ಲೆವೆಲ್ ಏನಿತ್ತು ಅದು ಕಡಿಮೆಯಾಗಿ ಡೆತ್ ಕೇಸಸ್ ಜಾಸ್ತಿ ಆಗಿರುವಂತದ್ದು. ಸೊ ಹಾಗಾಗಿ ಏನು ಐಡಿಯಾಸ್ ಬಂತು ಅಂತ ಹೇಳಿದ್ರೆ, ಸೊ ಆಶಾ ವರ್ಕರ್ನವರು ಡೈಲಿ ಅವ್ರ ಮನೆಗಳಿಗೆ ಹೋಗ್ತಿರ್ತಾರೆ, ಜನಗಳನ್ನು ಭೇಟಿ ಆಗ್ತಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಆಶಾ ವರ್ಕರ್ನವರಿಗೆ ಪಲ್ಸ್ ಆಕ್ಸಿಮೀಟರ್ ಕೊಡುವ ಅಂತ ಹೇಳ್ಬಿಟ್ಟು ಒಂದು ಐಡಿಯಾಸ್ ಬಂತು. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡಿದ್ವಿ, ಆಶಾ ವರ್ಕರ್ನವರಿಗೆ ಪಲ್ಸ್ ಆಕ್ಸಿಮೀಟರ್ ನನ್ನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದೇನಾಯ್ತು ಅಂತ ಹೇಳಿದ್ರೆ, ಒಂದಿನ ರಾತ್ರಿ 11 ಗಂಟೆಯ ಸುಮಾರಿಗೆ ನನಗೆ ಒಂದು ಕರೆ ಬರ್ತದೆ. ಕರೆ ಬಂದು ಹೇಳ್ತಾರೆ, ಮೇಡಮ್ ನಮ್ಗೆ ಇಲ್ಲಿ ಪಾಸಿಟಿವ್ ಬಂದು ಐಸೋಲೇಷನ್ ಅಲ್ಲಿ ಇದ್ದು ಆಫ್ಟರ್ 14 ಡೇಸ್ ಮನೆಯಿಂದ ಹೊರಗಡೆ ಬಂದ್ರು ಕೂಡ ಜನಗಳು ನಮ್ಮನ್ನು ನೋಡಿ ಸ್ವಲ್ಪ ಇದ್ ಮಾಡ್ತಿದ್ದಾರೆ, ನಮ್ಗೆ ಮನೆಯಿಂದ ಬರ್ಲಿಕ್ಕೆ ನಮ್ಗೆ ಮುಜುಗರ ಆಗ್ತಿದೆ, ನಮ್ಮನ್ನು ನೋಡಿ ಓಡಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂಥರ ಆ ರೀತಿ ಕಂಪ್ಲೇಂಟ್ಸ್ ಬಂತು. ಸೊ ಅದಕ್ಕೆ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಡಿಲೇ ಮಾಡ್ಲಿಲ್ಲ, ವೆರಿ ನೆಕ್ಸ್ಟ್ ನಾನೇ PPE ಕಿಟ್ ಹಾಕೊಂಡು ಖುದ್ದು ನಮ್ಮ ಕಾರ್ಯಕರ್ತರ ಜೊತೆಗೆ ಈ ಕೋವಿಡ್ ಸೋಂಕಿತರ ಮನೆಗೆ ಭೇಟಿ ನೀಡಿ ಇಡೀ ಕಾಲನಿಯ ಜನಗಳನ್ನು ಕನ್ವಿನ್ಸ್ ಮಾಡಿ ಅದು ಈ ರೀತಿ ಹರಡುವುದಿಲ್ಲ. ನಿಮ್ಮ ಮನೆಯವರು ನಿಮ್ಮವರು ತಡೆಯಲಿಲ್ವಾ? ಹೋಗಬೇಡ, ನಿನಗೂ ಕೋವಿಡ್ ಬರಬಹುದು, ರಿಸ್ಕ್ ತಗೊಂಡ್ರ? ಇಲ್ಲ, ತಡಿಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಯಾವುದೇ ಕೆಲಸ ಮಾಡುದಂದ್ರೆ ಹೇಳ್ತಾರೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಒಂದು ಮನೆಯಲ್ಲಿ ಹೇಳ್ತಾರೆ. ಸ್ವಲ್ಪ ಅಮ್ಮನಿಗಿಂತಲೂ ಸ್ವಲ್ಪ ಮಾವ ಸ್ವಲ್ಪ ಇದ್ ಮಾಡ್ತಾರೆ,
ಅಂದ್ರೆ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಅಮ್ಮ ಅಷ್ಟೇ ಸ್ಯಾನಿಟೈಸರ್ ಮಾಸ್ಕ್ ಎಲ್ಲ ಹಾಕೊಂಡ್ಬಿಟ್ಟು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಾ ಅಂತ ಹೇಳಿ ಇದು ಮಾಡ್ತಾರೆ ಅಷ್ಟೇ. ಈ ಸಂದರ್ಭದಲ್ಲಿ ನೀವು ಅಂದ್ರೆ ಇವರ ಜೊತೆ ಆಶಾ ಕಾರ್ಯಕರ್ತರ ಜೊತೆ ಹೋದ್ರಿ, ಹೌದು. ಅಲ್ಲಿ ಯಾವ ರೀತಿಯ ಅಂದ್ರೆ ಒಂದಷ್ಟು ಕೇಸುಗಳು ಸಿಕ್ಕಿರೋದು, ಯಾವ ರೀತಿಯ ಅನುಭವಗಳಾಯಿತು? ಎಷ್ಟು ಕೇಸುಗಳು ಸಿಕ್ಕಿತ್ತು ನಿಮಗೆ? ಐಸೋಲೇಷನ್ ಮಾಡಬೇಕಂತ ಅನಿವಾರ್ಯತೆಗಳು ಎಷ್ಟು ಬಂತು ನಿಮಗೆ ಈ ಬಾರಿ? ಅಲ್ಲ, ಈಗ ಆಶಾ ವರ್ಕರ್ನವರ ಜೊತೆ ಅಂತ ಹೇಳಿದ್ರೆ ಅವರಿಗೆ ಆಶಾ ವರ್ಕರ್ನವರಿಗೆ DC ಆಫೀಸಿಂದ ಇವ್ರದ್ದು ಪೇಷಂಟ್ ಇದ್ದು ರಿಪೋರ್ಟ್ ಬರುತ್ತೆ. ನೆಕ್ಸ್ಟ್ ಈಗ ಪ್ರೆಸೆಂಟ್ ಸ್ವಾಬ್ ಟೆಸ್ಟ್ ಕೂಡ ಮಾಡ್ತಿದ್ದಾರೆ, ಮತ್ತೆ ಐಸೋಲೇಷನ್ ಅಲ್ಲಿ ಪೇಷಂಟ್ಸ್ ಮನೆಯಲ್ಲಿ ಇರ್ತಾರೆ. ಸೊ ಆಗ ನಾವೇನ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಒಂದು ಐಡಿಯಾ ಬಂತು, ನಾವ್ ಯಾಕೆ ಅವರ ಹೇಗಿದ್ರು ಇದೊಂದು ನಮ್ಗೆ ಒಳ್ಳೆ ಆಪರ್ಚುನಿಟಿ, ಮನೆ ಮನೆ ವಿಸಿಟ್ ಮಾಡ್ಲಿಕ್ಕೆ. ಇದು ಕೇವಲ ಇದು ಚುನಾವಣೆ ಮಾತ್ರ ಅಲ್ಲ, ಅದರ ನಂತರ ಕೂಡ ನಾವು ಜನಗಳ ಜೊತೆಗಿದ್ದೇವೆ ಅಂತ ಹೇಳ್ಬೇಕು, ತೋರಿಸ್ಬೇಕು ಅಂತ ಹೇಳಿ ಇದು ನಮ್ಗೊಂದು ಉತ್ತಮ ಅವಕಾಶ. ಸೊ ಹಾಗಾಗಿ ಆಶಾ ವರ್ಕರ್ ಜೊತೆ ನಾವು ಅವರ ಮನೆಗೆ ಹೋಗ್ಬಿಟ್ಟು ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವ್ರಿಗೆ ಏನಾದ್ರೂ ಅಗತ್ಯ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ತೇವೆ. ಆಗ ನನಗೆ ಅಲ್ಲಿ ಗೊತ್ತಾಯ್ತು, ಕೆಲವರಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅಥವಾ ಅವರಿಗೆ ದುಡಿಲಿಕ್ಕೆ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವರಿಗೆ ನಾವು ಕಿಟ್ಟಿನ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಧೈರ್ಯವನ್ನು ತುಂಬಿ ಈ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಓಕೆ, ಎಷ್ಟು ಮಂದಿ ಆಶಾ ಕಾರ್ಯಕರ್ತರು ವಾರ್ಡ್ಗೆ ಹೇಗೆ ಹಂಚಿಕೊಂಡಿದ್ರು ಅದನ್ನು? ಈಗ ನನ್ನ ವಾರ್ಡಿನ ಆಶಾ ಕಾರ್ಯಕರ್ತರು ಬಂದು ನನಗೆ 3 ಜನ ಇದ್ದಾರೆ, ಮತ್ತೆ ಒಂದು ಸ್ವಲ್ಪ ಭಾಗ ಇನ್ನೊಂದು 3 ಜನ, ಒಟ್ಟು 6 ಆಶಾ ವರ್ಕರ್ನವರು ಕೆಲಸ ಮಾಡ್ತಿದ್ದಾರೆ. ನೀವು ಹೋಗ್ಲೇಬೇಕಾದಂತ ಅಗತ್ಯತೆ ಇತ್ತಾ? ಯಾಕೆ ಹೋದ್ರಿ ನೀವು? ಅಗತ್ಯತೆ ಇತ್ತ ಅನ್ನೋದಕ್ಕಿಂತಲೂ ಅದು ನನ್ನ ಕರ್ತವ್ಯ ಅಂತ ನಾನು ಎಲ್ಲರೂ ಹೋಗ್ತಾ ಇಲ್ಲ, ನನ್ನ ಜವಾಬ್ದಾರಿ. ಜನಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸೊ ನನಗೆ ಏನು ಆಯ್ಕೆ ಮಾಡಿದ್ದಾರೆ, ನಾನು ಅದಕ್ಕೆ ಅವ್ರಿಗೆ ಏನಾದ್ರೂ ಮಾಡ್ಬೇಕು. ನಾನು ಬಂದಿರುವಂತದ್ದು ಖಾಲಿ ಹೆಸರಿಗೆ ಮಾತ್ರ ಅಲ್ಲ. ಸೊ ನಾನು ಕೆಲಸ ಮಾಡಿ ಜನಗಳಿಗೆ ನನ್ನ ಕೆಲಸದ ಮುಖಾಂತರ ನನ್ನನ್ನು ಗುರುತಿಸಿ. ಎಲ್ಲಾದ್ರೂ ಒಂಥರ ಒಂದು ಕೆಟ್ಟ ಅನುಭವಗಳಾಯ್ತು? ಬಹಳ ಕಡೆಗಳು ಹೇಳ್ತಾ ಇರ್ತಾರೆ, ಅಂದ್ರೆ ಆಶಾ ಕಾರ್ಯಕರ್ತರು ಬಂದಾಗ ಅವರಿಗೆ ತೊಂದರೆಗಳಾಗುವುದು, ಅಲ್ಲಿ ಪಾಸಿಟಿವ್ ಬಂದಾಗ್ಲೂ ಏನೇನೋ ವಿಚಾರಗಳಲ್ಲಿ ಅಂಥದ್ದೇನಾದ್ರೂ ಅನುಭವಗಳಾಯ್ತಾ ನಿಮ್ಗೆ? ಖಂಡಿತವಾಗ್ಲೂ ಆಯ್ತು. ಯಾಕೆಂತ ಹೇಳಿದ್ರೆ ಸ್ವಾಬ್ ಟೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಸ್ವಲ್ಪ ಎಲ್ರಿಗೂ ಅವರಿಗೆ ಸಪೋಸ್ ಇನ್ ಕೇಸ್ ಪಾಸಿಟಿವ್ ಬಂದ್ರೆ ಅವರಿಗೆ ಕೂಡ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಆ ನಿಟ್ಟಿನಲ್ಲಿ ಸ್ವಲ್ಪ ಸ್ವಾಬ್ ಟೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಮನೆಯಲ್ಲಿ ಇವರು ಅಪೋಸ್ ಮಾಡ್ತಾರೆ, ಬಂದ ಆಶಾ ಕಾರ್ಯಕರ್ತರಿಗೆ ಬೈಯುವುದು ಆ ರೀತಿ ಎಲ್ಲ ಮಾಡ್ತಾರೆ. ಸೊ ಆಗ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ನೇರ ಅವರ ಮನೆಗೆ ಹೋಗುವಂಥದ್ದು, ಅವರನ್ನು ಕನ್ವಿನ್ಸ್ ಮಾಡುವಂಥದ್ದು. ನೋಡಿ ಇದು ಹೀಗೆ ಸ್ಪ್ರೆಡ್ ಆಗ್ತದೆ, ಸೊ ನಿಮ್ಗೆ ಆ ರೀತಿ ಯಾವುದೇ ರಿಸ್ಕ್ ತಗೊಳ್ಳುವ ನೀವು ಅವಶ್ಯಕತೆ ಇಲ್ಲ. ನಿಮ್ಗೆ ದಿನಸಿ ಸಾಮಗ್ರಿ ಬೇಕಾ ಅಥವಾ ಇನ್ಯಾವುದಾದ್ರೂ ಬೇಕಾ, ಅದನ್ನು ಖುದ್ದು ನಾವೇ ನಿಮ್ಮ ಮನೆಗೆ ತಂದು ಕೊಡ್ತೇವೆ, ನೀವು 14 ದಿನ ಮನೆಯಿಂದ ಕ್ವಾರಂಟೈನ್ ಆಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅವರನ್ನು ಕನ್ವಿನ್ಸ್ ಮಾಡಿ ಸ್ವಾಬ್ ಟೆಸ್ಟ್ ಮಾಡಿಸೋದು ಇದೆ. ಓಕೆ, ಈ ಒಂದು ವೇಳೆ ಅಲ್ಲಿ ಪಾಸಿಟಿವ್ ಬಂದಂತ ಸಂದರ್ಭ ಬಹುಶಃ ನೀವು ನೋಡಿದ್ರಿ, ಬಹಳ ಜನ ಕೆಲವು ಪಾಸಿಟಿವ್ ಬಂದಾಗ ಅಲ್ಲಿ ಸೀಲ್ ಡೌನ್ ಆಯಿತು, ಅವ್ರ ಮನೆಯಲ್ಲೇ ಒಳಗೆ ಇರಬೇಕಾದಂಥ ಪರಿಸ್ಥಿತಿ, ಅವರ ಕಷ್ಟಗಳಿಗೆ ಎಲ್ಲದಕ್ಕೂ ನಿಮಗೆ ಅದಕ್ಕೆ ಭಾಗಿಯಾಗಲಿಕ್ಕೆ ಸಾಧ್ಯ ಆಯ್ತಾ? ಎಲ್ಲದಕ್ಕೂ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಕೆಲವೊಂದು ಈ ಬಾರಿಯ ಕೊರೋನಾ ಏನಿದೆ ಅನೇಕ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸೊ ಆ ನೋವು ಏನು ಅಂತ ಇರುವಂತದ್ದು ಅವರ ಮನೆಯವರಿಗೆ ಮಾತ್ರ ಗೊತ್ತು. ಅದು ನಮ್ಗೆ ಜಸ್ಟ್ ನಾವು ಅನುಭವಿಸಿ ನಮ್ಗೆ ಗೊತ್ತಾಗ್ಬೇಕೆ ವಿನಃ ಅದರ ದುಪ್ಪಟ್ಟು ನೋವು ಅವರಿಗೆ ಇರ್ತದೆ, ಅವರು ಅನುಭವಿಸಿರ್ತಾರೆ. ಸೊ ಅಂತ ಸಮಯದಲ್ಲಿ ಸಾಧ್ಯ ಆದಷ್ಟು ಅವರಿಗೆ ಇದು ಮಾಡಿದ್ದೇನೆ, ಸಂಪೂರ್ಣವಾಗಿ ಮಾಡಿದ್ದೇನೆ ಅಂತ ಅಲ್ಲ, ಬಟ್ ಸಾಧ್ಯ ಆದಷ್ಟು ನಾನು ಅವ್ರ ಜೊತೆ ಭಾಗಿಯಾಗಿದ್ದೇನೆ. ಅಂದ್ರೆ ಸಾಂತ್ವನದ ವಿಷಯ ಇರಬಹುದು ಅಥವಾ ಅವರಿಗೆ ಆಸ್ಪತ್ರೆಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಆಗಿರ್ಬೋದು, ಇನ್ನಿತರ ಎಲ್ಲ ಕೆಲಸಗಳನ್ನು ಮಾಡಿದೆ. ಅಲ್ಲಿ ಪಾಸಿಟಿವ್ ಬಂದ ಕೂಡಲೇ, ಅಲ್ಲಿ ಪಾಸಿಟಿವ್ ಇದೆ ಅಂತಂದ ಕೂಡಲೇ ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಾರೆ. ಅಂತ ಅನುಭವಗಳು ನಿಮ್ಗೆ ಆಗಿದೆಯಾ? ಅವ್ರು ಯಾವ ರೀತಿ ನಿಮ್ಮ ಜೊತೆ ಪ್ರತಿಕ್ರಿಯೆ ಮಾಡ್ತಾರೆ? ಅದರ ಹಾಸ್ಪಿಟಲ್ ಹೋಗುವಂಥ ಪರಿಸ್ಥಿತಿಗಳು ಬಂದಾಗ ಹೇಗಿರ್ತದೆ? ಹೌದು, ಅಂದ್ರೆ ಸಾಮಾನ್ಯವಾಗಿ ಅವರು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೆದರುವ ಒಂದು ರೀಸನಿಗೆಗೋಸ್ಕರ ಹೆದರಿಕೆ ಇರ್ತದೆ. ಸೊ ಹಾಗಾಗಿ ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲೇ ಮದ್ದುಗಳನ್ನು ತಗೊಂಡಿರುವಂತದ್ದು, ಮನೆಯಲ್ಲೇ ಐಸೋಲೇಟ್ ಆಗಿರುವಂತದ್ದು, ಆ ರೀತಿ ಮಾಡ್ಕೊಳ್ತಾರೆ. ಸೊ ಈಗ ಪ್ರೆಸೆಂಟ್ ಏನಿದೆ, ಸೊ ಇವರ ಆಕ್ಸಿಜನ್ ಲೆವೆಲ್ ಇವರಿಗೆ ಗೊತ್ತಿಲ್ಲದೇನೆ ಕಡಿಮೆ ಆಗಿರುವಂತದ್ದು. ನೆಕ್ಸ್ಟ್ ಯಾವಾಗ ಇವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಪೇಷಂಟ್ ಯಾವಾಗ ಸೀರಿಯಸ್ ಕಂಡೀಷನ್ಗೆ ಬರ್ತಾರೆ ಆ ಟೈಮಲ್ಲಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವಂತದ್ದು ತುಂಬಾ ನಡೆದಿದೆ. ಸೊ ಆಗ ನಾನೇನ್ ಹೇಳ್ತೇನೆ, ಪಾಸಿಟಿವ್ ಬಂದ ಕೂಡಲೇ ಮೊದಲಿಗೆ ಅವರ ಆರೋಗ್ಯವನ್ನು ವಿಚಾರಿಸಿ, ಆಶಾ ವರ್ಕರ್ನವರು ಪಾಪ ಹೇಳ್ಬಾರ್ದು, ರಾತ್ರಿ ಹಗಲು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಎಲ್ಲ ಕಡೆನೂ. ಸೊ ಇವರು ಮನೆಗೆ ಹೋಗ್ಬಿಟ್ಟು ಅವರ ಸ್ಟ್ಯಾಚುರೇಷನ್ ಚೆಕ್ ಮಾಡುವಂತದ್ದು ಅಥವಾ ಅವರಿಗೆ ಬೇಕಾಗಿರುವಂತ ಮೆಡಿಸಿನ್ಗಳನ್ನು ಕೊಡುವಂತದ್ದು, ಆ ರೀತಿ ಎಲ್ಲ ಮಾಡ್ತಾರೆ. ಈಗ ಅಲ್ಲಿ ಆಸ್ಪತ್ರೆಗಳು ವೆನ್ಲಾಕಿಗೆ ಬರಬೇಕಂತ ಪರಿಸ್ಥಿತಿ ಇತ್ತಾ ಅಥವಾ ಅಲ್ಲಿಯ ಬೇರೆ ಆಸ್ಪತ್ರೆಗಳು ನೀವು ಇದು ಮಾಡಿದ್ರ?
ಅಥವಾ ಸುರತ್ಕಲ್ನ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಕೇರ್ ಆಗಿ ಮಾಡಿದ್ರ, ಹೇಗೆ ಮಾಡಿದ್ರು ಅದು? ಇಲ್ಲ, ಏನು ಅಂತ ಹೇಳಿದ್ರೆ ಕೆಲವರೊಂದು ಪ್ರೈವೇಟ್ ಹಾಸ್ಪಿಟಲ್ಸ್, ಶ್ರೀನಿವಾಸ್ ಇದೆ ಹತ್ರದಲ್ಲಿ, ಶ್ರೀನಿವಾಸಿಗೆ ಹೋದ್ರು, ಮತ್ತೆ ಎಜೆ ಇದೆ, KMC ಇದೆ. ಸಾಧಾರಣವಾದಷ್ಟು ಎಲ್ಲರೂ ಕೂಡ ಹಾಸ್ಪಿಟಲ್ ಅವರವರೇ ಪ್ರೈವೇಟ್ ಇದಿರುವವರು, ಸೌಕರ್ಯ ಇರುವವರು ಹೋಗಿದ್ದಾರೆ. ಅದಲ್ಲದೆ ನಮ್ಗೆ NITK ಯಲ್ಲಿ ಶಾಸಕರ ನೇತೃತ್ವದಲ್ಲಿ ಏನು 500 ಸುಮಾರು 1,000 ಜನಗಳಿಗೆ ಐಸೋಲೇಟ್ ಆಗ್ಬೇಕಾದ್ರೆ ಸಪರೇಟ್, ಅವರಿಗೆ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಐಸೋಲೇಷನ್ ಸೆಂಟರ್ ತರ ಮಾಡಿದ್ದಾರೆ ಉತ್ತಮವಾದ ವ್ಯವಸ್ಥೆಯಿಂದ. ಅಲ್ಲಿಗ ಪ್ರೆಸೆಂಟ್ ತುಂಬಾ ಜನರಿಗೆ ಅದು ಉಪಯೋಗ ಕೂಡ ಆಗ್ತಿದೆ. ಅಂತ ಹೇಳಿದ್ರೆ ಸಿಂಗಲ್ ಟಾಯ್ಲೆಟ್ ಯಾರಿಗಿಲ್ಲ. ಸೊ ಯಾಕೆಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಟಾಯ್ಲೆಟ್ಗಳಿಂದ ಒಂದೇ ಟಾಯ್ಲೆಟ್ ಅನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಅದು ರಿಸ್ಕ್ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಸಪರೇಟ್ ಒಂದು ರೂಮ್ ಮಾಡಿರುವಂತದ್ದು ಐಸೋಲೇಷನ್ ಸೆಂಟರ್ ಆಗಿ, ಸೊ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಒಂದಷ್ಟು ಜನ ಅಸಮಾಧಾನಗೊಂಡದ್ದು, ಅಂತ ಬುಗಿಲಿರುವಂತ ಪರಿಸ್ಥಿತಿ ಕೂಡ ಬಂದಿತ್ತು ನನಗೆ ಗೊತ್ತಿರುವ ಹಾಗೆ. ತಾವು ಅದಕ್ಕೆ ಯಾವ ರೀತಿ ಅದನ್ನ ಇದು ಮಾಡಿದ್ರಿ, ಜನರನ್ನು ಸಮಾಧಾನ ಪಡಿಸುವಂತದ್ದು? ಒಂದು ಏನು ಅಂತ ಹೇಳಿದ್ರೆ, ಕೇವಲ ಒಂದು ಆಸ್ಪತ್ರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಸ್ವಲ್ಪ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿತ್ತು. ಅದನ್ನ ತಕ್ಷಣವೇ ಅವರ ಅಡ್ಮಿನಿಸ್ಟ್ರೇಷನ್ ವಿಭಾಗಕ್ಕೆ ತಿಳಿಸಿದಾಗ ಅವರು ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿದ್ರು, ಮತ್ತೆ ಮುಂದೆ ಕೂಡ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಅವರ ಇದು ಕರೆಗಳು ನಿಮಗೆ ಬರ್ತಾ ಇದ್ವಾ, ಇಂಥ ತೊಂದರೆಗಳಾಯಿತು ಅಂತ? ಆಗ ಆ ಸಂದರ್ಭಗಳೆಲ್ಲ ಬಹಳಷ್ಟು ಕರೆಗಳೆಲ್ಲ ಬರ್ತಾ ಇತ್ತು, ಆಸ್ಪತ್ರೆಗಳು ತೊಂದರೆಗಳಿವಂತೆ. ನಿಮಗೆ ನೇರವಾಗಿ ಕರೆ ಬರ್ತಾ ಇತ್ತಾ, ಫೋನ್ ಮಾಡ್ತಾ ಇದ್ರ ಜನರು? ಹೌದು, ಮಾಡ್ತಿದ್ರು. ಅಂದ್ರೆ ಜನಗಳಿಗೆ ಕೆಲವೊಂದು ಆಯುಷ್ಮಾನ್ ಅದು ಉಚಿತವಾಗಿ ಚಿಕಿತ್ಸೆ ಇದೆಯಾ, ಬಿಲ್ ಪೇಮೆಂಟ್ ಮಾಡ್ಬೇಕು, ಆ ರೀತಿ ಗೊಂದಲಗಳೆಲ್ಲ ಇತ್ತು. ಸೊ ಜಾಸ್ತಿಯಾಗಿ ಸೊ ಆ ಟೈಮ್ ಅಲ್ಲೆಲ್ಲ ಕಾಲ್ ಮಾಡ್ಬಿಟ್ಟು ಕೇಳ್ತಿದ್ರು. ಆಯುಷ್ಮಾನ್ ಬಗ್ಗೆ ನೀವು ಏನ್ ಮತ್ತೆ ಇದು ತಗೊಂಡ್ರೆ? ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ಅಂತೇಳಿ ಪ್ರೈವೇಟ್ ಆಸ್ಪತ್ರೆ ಕಳಿಸ್ತಾರೆ, ಕೊನೆಯದಾಗಿ ಬಂದಾಗ ಮತ್ತೆ ಇವರು ಒಪ್ಪುವುದಿಲ್ಲ. ಇಂಥ ಪರಿಸ್ಥಿತಿಗಳು ಬಂದಾಗ ನೀವೇನ್ ಮಾಡ್ತೀರಿ? ಇಲ್ಲ, ಒಂದು ಏನು ಅಂತ ಹೇಳಿದ್ರೆ, ಒಂದು ಅದು ಕ್ಲಿಯರ್ ಕಟ್ ಆಗಿದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೋವಿಡ್ ಸೋಂಕಿತ ವ್ಯಕ್ತಿ ವೆಂಟಿಲೇಟರ್ ಆಕ್ಸಿಜನ್ ಅಲ್ಲಿ ಇದ್ರೆ ಅವರಿಗೆ ಅದು ಆಯುಷ್ಮಾನ್ ಅಂಡರ್ ಅಲ್ಲಿ ಟ್ರೀಟ್ಮೆಂಟ್ ಫ್ರೀ ಆಗಿರುವಂತದ್ದು, ಅದೊಂದು ಕ್ಲಿಯರ್ ಕಟ್ ಆಗಿತ್ತು. ಸೊ ಹಾಗಾಗಿ ಕೆಲವೊಂದು ಅಂದ್ರೆ ವೆಂಟಿಲೇಟರ್ ಇಲ್ಲದವರಿಗೆ ಆ ಒಂದು ಗೊಂದಲಗಳಿತ್ತು. ಸೊ ಅವರಿಗೆ ಅದನ್ನು ತಿಳಿಯಪಡಿಸಿದಾಗ ಅವರಿಗೆ ಅರ್ಥ ಆಗ್ತಿತ್ತು ಅದು ಈ ರೀತಿ ಅಂತ ಹೇಳ್ಬಿಟ್ಟು. ಮತ್ತೆ ಕೆಲವೊಂದು ಬಿಲ್ ಕಡಿಮೆ ಮಾಡ್ಲಿಕ್ಕೆ ಅದು ಕೆಲವೊಂದು ವೈಯಕ್ತಿಕವಾಗಿ ನಾವೇ ಫೋನ್ ಮಾಡಿ ಮಾಡಿರುವಂತದ್ದು, ಅಥವಾ ನಮ್ಗೆ ಕೆಲವೊಂದ್ ಸತಿ ನಮ್ಗೆ ಆಗದಿದ್ದಾಗ ಶಾಸಕರಿಗೆ ತಿಳಿಸಿ ಅವರ ಮುಖಾಂತರ ಮಾಡಿಸುವಂತದ್ದನ್ನು ಮಾಡಿದ್ದೇವೆ ನಾವು. ಲಕ್ಷಾಂತರ ಬಿಲ್ ಆದಂತ ಪರಿಸ್ಥಿತಿ, ತುಂಬಾ ಬಡವರಾಗಿರ್ತಾರೆ, ಆಗ ಏನು ಕ್ರಮ ತೆಗೆದುಕೊಳ್ತೀರಿ? ಆ ರೀತಿ ನನಗೆ ಎಲ್ಲಾದ್ರೂ ಕನ್ಸೆಷನ್ ಮಾಡುವಂತದ್ದು, ಅಂತ ಮನವಿಗಳನ್ನು ಮಾಡಿದ್ದು ಅಂತ ಅನುಭವಗಳು ಇವೆಯಾ? ಹೌದು, ಖಂಡಿತವಾಗ್ಲು. ಒಂದು ಅಂದ್ರೆ ಒಬ್ಬ ಪೇಷಂಟಿಗೆ ಅದು ಕೋವಿಡ್ ಅಲ್ಲ, ಬಟ್ ಅವರಿಗೆ ಏನೋ ಒಂದು ಆಕ್ಸಿಡೆಂಟ್ ಆಗಿ ಅವರು ಆಸ್ಪತ್ರೆಗೆ ಸೇರಿ ಅವರ ಕಾಲನ್ನು ಕಟ್ ಮಾಡುವಂತ ಪರಿಸ್ಥಿತಿ. ಗಂಡ ಹೆಂಡತಿ ಇಬ್ರು ಮಾತ್ರ ಇದ್ರು. ಸೊ ಮುಂದೆ ಅವರಿಗೆ ಜೀವನಕ್ಕೆ ಯಾವುದೇ ಆಧಾರ ಇರ್ಲಿಲ್ಲ. ಅವರಿಗೇನು 50,000 ಏನೋ ಬಿಲ್ ಆಗಿತ್ತು, 70,000 ಸಮಥಿಂಗ್. ಸೊ ಅದು ಆದ್ಮೇಲೆ ನಾನು ಅವರ ಆಸ್ಪತ್ರೆಯ CEO ಹತ್ರ ಮಾತಾಡಿ ಎಲ್ಲ ಅವರಿಗೆ ಸಾಧಾರಣ 25-27,000 ತನಕ ಅವರು ಮಾಡಿದ್ದಾರೆ. ಅಷ್ಟು ಕಡಿಮೆ ಮಾಡುದಿಲ್ಲ ಯೂಶುವಲಿ, ಬಟ್ ಅವರು ನನ್ನ ಒಂದು ರಿಕ್ವೆಸ್ಟಿನ ಮೇರೆಗೆ ಮಾಡಿರುವಂತದ್ದು. ಒಂದು ನಮ್ಮ ಜೊತೆಗೆ ಈಗ ಬಹುಶಃ ಅನಿಲ್ ಡಿಸೋಜ್ ಅವರು ಮಧ್ಯದಿಂದ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಅನಿಲ್, ಮಾತಾಡಿ. ನಮಸ್ಕಾರ ಸರ್, ನಾನು ಅನಿಲ್ ಡಿಸೋಜ್ ಮಧ್ಯದಿಂದ ಮಾತಾಡೋದು. ಮಾತಾಡಿ. ಸರ್, ಇದು ಮೊತ್ತ ಮೊದಲಿಗಾಗಿ ನಾನು V4 ಚಾನಲ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಇಂಥ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಿ. ಮತ್ತೆ ಸೆಕೆಂಡ್ ಥಿಂಗ್, ನನಗೆ ಶ್ವೇತಾ ಮೇಡಮ್ ಹತ್ರ ಮಾತಾಡಬೇಕು. ಎಸ್, ಇದ್ದಾರೆ, ಮಾತಾಡಿ. ಮೇಡಮ್, ನಿಮಗೆ ತುಂಬಾ ಧನ್ಯವಾದಗಳು. ಮೊತ್ತ ಮೊದಲಿಗಾಗಿ ನಮ್ಗೆ ನೀವು ಈಗ ಫಸ್ಟ್ ಕಾರ್ಪೊರೇಟರ್ ಆಗಿ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಮೇಡಮ್. ಏನಾದ್ರೂ ನಾವು ನಿಮ್ಮ ಹತ್ರ ಹೇಳಿದ್ರೆ ಅದನ್ನು ಅತ್ಯುತ್ತಮವಾಗಿ ಅಂತ ಹೇಳಿದ್ರೆ, ಸ್ಪೆಷಲ್ ಆಗಿ ನಾನು ಈಗ ಕೋವಿಡ್ ಟೈಮ್ ಅಲ್ಲಿ ಹೇಳ್ತಾ ಇದ್ದೇನೆ, ಯಾರು ಕುಟುಂಬದವರು ಸಮೇತ ಅಷ್ಟು ತಮ್ಮ ಕರೆ ಕೇಳ್ತಾ ಇಲ್ಲ. ಬಹುಶಃ ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ಇಲ್ಲಿ ಬಹಳ ಮಂದಿ ನಿಮಗೆ ಯೂಟ್ಯೂಬಲ್ಲಿ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಇಸ್ಮಾಯಿಲ್ ಅವರು, ಆಮೇಲೆ ವಿದ್ಯಾ ಅವರು ಕೂಡ, ಚಿತ್ರಾ ಭಟ್ ಅವರು ಮಾಡಿದ್ದಾರೆ, ಇನ್ನು ಪ್ರಸಂಜಿತ್, ಚೈತ್ರಾ ಭಟ್ ಅವರು, ವಿನೋದ್ ಬಂಗೇರ, ರಮೇಶ್ ಪಿಂಗಾರ, ಹೀಗೆ ಬಹಳ ಮಂದಿ ತಮಗೆ ಶುಭಾಶಯಗಳನ್ನು ಕೋರಿದ್ದಾರೆ. ನಮ್ಮ ನಾಯಕಿ, ನಮ್ಮ ಹೆಮ್ಮೆ, ನಮ್ಮ ಕಾರ್ಪೊರೇಟ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ.
ಓಕೆ, ಈಗ ಈ ಈ ಎಲ್ಲ ಒಂದಷ್ಟು ಅನುಭವಗಳನ್ನು ನೀವು ಪಡೆದಿರಿ. ಅಂದರೆ ಒಂದೆಡೆಯಲ್ಲಿ ಆಶಾ ಕಾರ್ಯಕರ್ತರ ಜೊತೆಗೆ ಹೋಗೋದು, ಮನೆಗೆ ಹೋಗೋದು, ಅಲ್ಲಿ ಪಾಸಿಟಿವ್ ನೆಗೆಟಿವ್ ಬಂತಾ ಅಂತ ಗೊತ್ತಾಗೋದು, ನೆಗೆಟಿವ್ ಬಂದಾಗ ಓಕೆ ತೊಂದರೆ ಇಲ್ಲ, ಅದರ ಪಾಸಿಟಿವ್ ಬಂದಾಗ ಅಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗ್ತದೆ. ಅಲ್ಲಿ ಅವರ ಒಳಗಿನ ಒಂದಷ್ಟು ತುಮುಲಗಳು, ಅವರ ಆತಂಕಗಳು ಎಲ್ಲೋ ಅದು ಜಾಸ್ತಿ ಆಯಿತು ಅಂದರೆ ಅವರನ್ನು ಮತ್ತೆ ನೀವು ಆಸ್ಪತ್ರೆಗೆ ಅವರು ಹೋಗಬೇಕಾದಂಥ ಪರಿಸ್ಥಿತಿಗಳಲ್ಲೂ ಕೂಡ ನೀವು ಇದ್ರಿ ಅಂತ ಅನ್ನುವಂಥದ್ದು. ಓಕೆ, ಮಸ್ಕತ್ತಿಂದ ಅಶೋಕ್ ಅವರಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ, ಮಾತಾಡಿ ಸರ್. ಕಾರ್ಪೊರೇಟರ್ ಇದ್ದಾರೆ ಶ್ವೇತಾ ಪೂಜಾರಿ ಅವರು, ಮಾತಾಡಿ. ಹಲೋ, ನಮಸ್ಕಾರ. ಎಸ್ ಸರ್. ಮೈಮ್ ರಾಮರಾಜರಿಗೆ ನಮಸ್ಕಾರ. ಅಂಚನೆ ಎಂಕಲ್ನ ಊರ್ದ ಕಾರ್ಪೊರೇಟರ್ ಶ್ವೇತಾ ಮೇಡಮ್ ನಮಸ್ಕಾರ. ಪಾತಿರ್ಲೆ ಎರಡನೇ ಪಾತಿರ್ಲೆ. ಓಕೆ, ಸಿ ಫಾರ್ ಯು ಅದು ಬಿಫೋರ್ ನ್ಯೂಸ್ ಬಾರಿ ಅಟ್ಟ ಕೆಲಸ ಮಾಡ್ತೊಂದು. ಇನ್ಫ್ಯಾಕ್ಟ್ ಇಂಚಿನ ಸಮಾಜ ಸೇವೆಗೆ ಎದುರುಕಂತದ್ದು ಜನಕ್ಕೆ ಪರಿಚಯ ಮಾಡ್ತೊಂದು ಮಲ್ಲ ವಿಷಯ. ಅಂಚನೆ ಶ್ವೇತಾ ಮೇಡಮ್ನ ವಿಷಯ, ಶ್ವೇತಾ ಮೇಡಮ್ನ ಪಾತ್ರ ತೂತಿನ ಜನಸೇವೆಗೆ ಗ್ರೌಂಡ್ ಲೆವೆಲ್ ಬೇರೆ ಮಲ್ಪಂಚಿನ ಸಮಾಜ ಸೇವೆಗೆ ಬಂದ ತಪ್ಪ ಒಂದು ಪ್ರಶ್ನೆ ಪಂಡ ಪ್ರತಿ ಒಂಜಿ ಕಾಲ್ ಮಲ್ಪನ ಏನ ಕಷ್ಟ ಇತ್ತು ಪಂಡ ಇಮಿಡಿಯೇಟ್ ಆದ ರೆಸ್ಪಾಂಡ್ ಮಲ್ಪನ ಶ್ವೇತಾ ಮೇಡಮ್. ಎಲ್ಲಿ ಒಂಜಿ ಪ್ರಶ್ನೆ ಏನ ಪಂಡ ಶ್ವೇತಾ ಮೇಡಮ್ ಇತ್ತ ಇಂಚಿನ ಕೊರೋನಾದ ಟೈಮ್ ಇಂಚಿನ ಸೌಕರ್ಯ ಸುರತ್ಕಲ್ದ ಜನತೆಗೆ ತಿಕ್ಕೊಂಡುಂಡ ಇದನ್ನ ಮುಖಾಂತರ ಇನ್ಫ್ಯಾಕ್ಟ್ ಮುಂದೆ ಫ್ಯೂಚರ್ ಎಲ್ಲ ಕಂಟಿನ್ಯೂ ಆಪುಲೆ ಪಂಡ ಇಂಚಿನ ಕೆಲವರಿಗೆ ಅನುಕೂಲತೆ, ಕೆಲವರಿಗೆ ವಿಷಯಗಳು ತೆರಿಪವನ ಕೆಲವು ಜನಕ್ಕೆ ಗೊತ್ತಾಪುಜಿ ಸ್ವಲ್ಪ ಇಂಚಿನ ಫೆಸಿಲಿಟಿ ತಿಕ್ಕೊಂಡು ಬಂದು ಅಂಚಿನ ತೆರಿಪವನ ಕಾರ್ಯಕ್ರಮ ಇಂಚಿನ ತುಂಬುಗಳ ನಡತೊಂದು ಉಪ್ಪುವ ಪಂಪಿನ ಅಶೋಕರ ಯಾನ್ ಸುರುಕ್ಕೆ ದಾದ ಪಂಡೆ ಪಂಡಾಗ ಒಂದು ಕೋವಿಡ್ ಬ್ಯಾಚ್ ಮಕ್ಕಳು ಹೊಸ ಕಾರ್ಪೊರೇಟರ್ ಮಕ್ಕಳು ಮಾತೇರ್ಲ ಅಕ್ಲೆಗೆ ಒಂದು ಹೊಸ ಅನುಭವ ಈ ಪಂಡಿಲಕ್ಕನೆ ಬೇತೆ ಬೇತೆ ಯೋಜನೆಯಲ್ಲಿ ಎಂಚೆಂಚಿನ ಮತ್ತೆ ಯೋಜನೆಯಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟದ್ದು ಪಾತ್ರ ಬೇತೆ ವಿಷಯ ಉಪ್ಪು ಅವಿನ ಕೊರ್ಪವನಂಚನ ಒಂದು ಎಡ್ಡೆ ಅವಕಾಶ ಕೋವಿಡ್ ಮುಗಿಬಕ್ಕ ಮೊಕ್ಕಲ ಬೇಲೆ ನಾನು ಕೊಡೊಂಜಿ ಬೇತೆ ರೀತಿ ಆವಡಾಯಿನಂಚಿನ ಅವಶ್ಯಕತೆ ಉಂಡತೆ ಮಲ್ಪರ ಪಂಡ ಶ್ವೇತಾ ಮೇಡಮ್ ಇಷ್ಟದ ವರ್ಕ್ ವೇ ತೂನಾಗ ಡೆಫಿನೆಟ್ಲಿ ಆರು ಒಂಜಿ ಉದಯೋನ್ಮುಖ ಹೆಂಗ್ ಸಮಾಜ ಓಡಾಡ್ನೆ ಒಂಜಿ ಸಮಾಜ ಸೇವಕಿ ನೋ ಡೌಟ್ ಅಟ್ ಆಲ್. ಅಂಡ ಕೆಲವು ಸರಿ ಹೆಂಚಿನప్పుడు ಮನುಷ್ಯರಿಗೆ ಹೆಂಗಿನప్పుడు ಪಂಡ ಯಾನ್ ಮಲ್ತಿನ ಬೇಲ ಇಡೆಗೆ ಮುಕ್ತಿದ ಯಾವ ಅಂದ್ ಬಂತೆ ಒಂಜಿ ಮನಸ್ಸಿಗೆ ನೆಮ್ಮದಿದ ಭಾವನೆ ಬರ್ದೆ ಬಲ್ಲಿ ಸ್ಪೆಷಲಿ ಬಂದ್ಕೊಂಡ್ರೆ ಸಮಾಜ ಸೇವಕಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್ ಸರ್. ಶ್ವೇತಾ ಮೇಡಮ್ ಇಂಜ ಪನ್ ಪೇರ್ಕೆ ಅನ್ಗ ಥ್ಯಾಂಕ್ ಯು. ಮಸ್ಕತ್ತರದ ಫೋನ್ ಬಂತಾರ ಆ ರೀತಿ ಪಂಡೇರ್ ಇನ್ ಮುಂದೆ ಕೂಡ ಇದು ಕಂಟಿನ್ಯೂ ಆಗ ಖಂಡಿತವಾಗ್ಲು. ಯಾಕೆಂತ ಹೇಳಿದ್ರೆ ಇದು ಕೇವಲ ಹೆಸರಿಗಾಗಿ ಮಾಡಿರುವಂತದ್ದಲ್ಲ. ಸೊ ಹೇಗೆಂತ ಹೇಳಿದ್ರೆ ಸರ್ಕಾರದ ಪ್ರತಿ ಯೋಜನೆಗಳು ಕೂಡ ಅವರ ಮನೆ ಬಾಗಿಲಿಗೆ ತಲುಪಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ನಂದೇ ಆದ ನನ್ನ ವಾರ್ಡಿಂದ ಯಾರೇ ಕರೆ ಮಾಡ್ಲಿ ನನಗೆ ಅವರ ನಂಬರ್ ಅನ್ನು ಸೇವ್ ಮಾಡಿ ಇಟ್ಕೊಂಡಿರುವಂತದ್ದು. ಸೊ ಅವರಿಗೆ ಪ್ರತಿ ದಿನ ನನ್ನ ವಾರ್ಡ್ ಅಲ್ಲಿ ನನ್ನ ಕೆಲಸ ಏನಾಗ್ತಿದೆ ಅಥವಾ ವ್ಯಾಕ್ಸಿನ್ ಇರ್ಬೋದು ಎಟ್ ಪ್ರೆಸೆಂಟ್ ಕೋವಿಡ್ ಸಿಚುವೇಶನ್ ಗೆ ಸಂಬಂಧಪಟ್ಟ ಹಾಗೆ ಈಗ ಸುರತ್ಕಲ್ ಹೆಲ್ತ್ ಸೆಂಟರ್ ಅಲ್ಲಿ ವ್ಯಾಕ್ಸಿನ್ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು 700 ಸಾಧಾರಣವಾಗಿ 800 ಜನರ ನಂಬರ್ ನನ್ನ ಹತ್ತಿರ ಇದೆ ಸೇವ್ ಮಾಡಿ. ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆಲ್ಲ ನನ್ನ ವಾರ್ಡಿನ ಜನತೆ ಹೌದು ಪ್ರತಿಯೊಂದು ವಿಷಯ ಕೂಡ ಅವರಿಗೆ ಅದರಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಓಕೆ, ಈ ನಡುವೆ ಈಗ ಅನಿಲ್ ಡಿಸೋಜ ಇದ್ದಾರೆ ಮಧ್ಯದಿಂದ. ಅನಿಲ್ ಡಿಸೋಜರೆ ಮಾತಾಡಿ, ಕಟ್ಟಾಯ್ತು ಆಗ. ಸರ್ ಆಗ ಡಿಸ್ಕನೆಕ್ಟ್ ಆಯ್ತು ಕಾಲ್. ಮೇಡಮ್ ಶ್ವೇತಾ ಮೇಡಮ್ ನನ್ನ ವಾರ್ಡಿನ ಕಾರ್ಪೊರೇಟ್ ಆಗಿದ್ದಾರೆ. ಅಂದ್ರೆ ನಾನು ಇಷ್ಟರ ತನಕ ನೋಡ್ಲಿಲ್ಲ ಅಂದ್ರೆ ಅಂತ ಕಾರ್ಪೊರೇಟರ್ ಅಂದ್ರೆ ಯಾವ್ದು ಕೆಲಸ ಇರ್ಲಿ ಸರ್, ಎಂತ ಕೆಲಸ ಇರ್ಲಿ. ಈಗ ಅಂದ್ರೆ ಸ್ಪೆಷಲಿ ಹೇಳುದು ನಾನು ಕೋವಿಡ್ ಟೈಮ್ ಅಲ್ಲಿ ಮನುಷ್ಯರ ಹತ್ತಿರ ಸುಳಿಯುವುದಿಲ್ಲ. ಅಂತ ಟೈಮ್ ಅಲ್ಲಿ ಆ PPE ಕಿಟ್ ಹಾಕಿ ಮನೆ ಮನೆಗೆ ಹೋಗಿ ಕೋವಿಡ್ ನವರಿಗೆ ಅಷ್ಟು ಒಳ್ಳೆ ಅಂತ ಹೇಳಿದ್ರೆ ಎಲ್ಲರಿಗೆ ಜಾಗೃತಿ ಮತ್ತೆ ಅದರ ವಿಷಯದಲ್ಲಿ ಏನಾದ್ರೂ ಇದಿದ್ರೆ ಅದನ್ನು ಸರಿಪಡಿಸುವುದು. ಮತ್ತೆ ಯಾವುದೇ ವಿಷಯ ಇರ್ಲಿ ಸರ್, ಎಂತ ನಮ್ಮ ವಾರ್ಡಲ್ಲಿ ಎಂತ ತೊಂದರೆ ಎಲ್ಲರಿಗೆ ವಾಟ್ಸಪ್ ಮೂಲಕ ತಿಳಿಸಿ. ಇವನ್ ವ್ಯಾಕ್ಸಿನ್ ವಿಷಯವಾಗ್ಲಿ ಏನ್ ವಿಷಯವಾಗ್ಲಿ ಏನಾದ್ರೂ ಇದ್ರೆ ನಮ್ಗೆ ವಾಟ್ಸಪ್ ಮೂಲಕ ತಿಳಿಸಿ ನಾವು ಕರೆ ಮಾಡಿದ್ರೆ ತಕ್ಷಣ ಸ್ವೀಕರಿಸಿ ಅದನ್ನು ಸ್ಪಂದಿಸುವಂತ ಕಾರ್ಪೊರೇಟರ್ ನಾವು ಹೇಳೋದಂದ್ರೆ ನಾವು ಭಾಗ್ಯಶಾಲಿಗಳು. ಅಂದ್ರೆ ತುಂಬಾ ಕಡಿಮೆ ಸರ್, ಅಂದ್ರೆ ನಮ್ಗೆ ದೂರ್ಲಿಕ್ಕೆ ತುಂಬಾ ಈಸಿ, ಆದ್ರೆ ಆ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಸರ್. ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾರು ಮಾಡುವವರಿಲ್ಲ, ಜನಪ್ರತಿನಿಧಿಗಳು ಬಿಡಿ ಬೇರೆಯವರು ಸಹ ಯಾರು ಮಾಡ್ತಾರೆ.
ಅಂದ್ರೆ ಅಂತ ಟೈಮಲ್ಲಿ ಸಹ ನಮ್ಗೆ ಇಂಥ ಜನಪ್ರತಿನಿಧಿಗಳು ಸಿಕ್ಕಿದ್ದಾರಲ್ಲ, ಅದು ನಮ್ಗೆ ತುಂಬಾ ನಾವು ಭಾಗ್ಯ ಉಂಟು. ಎಸ್ ನಮ್ಮ ಕೆಲಸಕ್ಕೆ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ದೇವೆ. ಥಿಯರಿಟಿಕಲಿ ಎಲ್ಲರಿಗೆ ಹೇಳ್ಬಹುದು ಅದು ಕೆಲಸ ಮಾಡ್ತಾರೆ ಇದು ಕೆಲಸ, ಬಟ್ ಇವರು ಪ್ರಾಕ್ಟಿಕಲ್ ಆಗಿ ಎಂತ ಕೆಲಸ ಇರ್ಲಿ ನಮ್ಮ ವಾರ್ಡಲ್ಲಿ ಏನಾದ್ರೂ ಇರ್ಲಿ ತಕ್ಷಣ ಸ್ಪಂದನೆ ಸಿಗುವಂತ, ತಕ್ಷಣ ಸ್ಪಂದನ ಕೊಡುವಂತ ಕಾರ್ಪೊರೇಟ್ ಅಂತ ಹೇಳಿದ್ರೆ ಶ್ವೇತಾ ಮೇಡಮ್. ಯಾವಾಗ್ಲೇ ಹೇಳ್ತೇನೆ. ತುಂಬಾ ಧನ್ಯವಾದಗಳು. ಆದಷ್ಟು ಬೇಗ ಮೇಡಮ್ ಕಾರ್ಪೊರೇಟರ್ ಆಗಿ ನೆಕ್ಸ್ಟ್ MLA ಆಗಿ ಅಂತ ನಾವು ಅರಸ್ತೇವೆ ಅಷ್ಟೇ, ಎಲ್ಲ ಮಧ್ಯ ನಾಗರಿಕರ ಪರವಾಗಿ. ಎಸ್ ಎಸ್ ಅವ್ರು ಕೇಳ್ತಾ ಇದ್ದಾರೆ, ನೋಡುವ MLA ಆಗ್ತಾರ ಅಂತ ನೋಡುವ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ವ್ಯಾಕ್ಸಿನ್ ಬಗೆಗೆ ಬಹಳಷ್ಟು ಗೊಂದಲಗಳು ಉಂಟಾದವು. ನಿಮ್ಮಲ್ಲಿ ಅಂತ ಸಮಸ್ಯೆಗಳು ಬರಲಿಲ್ವಾ? ಜನ ಲೈನ್ಗಟ್ಟಿ ನಿಲ್ಲುವುದು ವ್ಯಾಕ್ಸಿನ್ಗೋಸ್ಕರ? ಹೌದು, ಖಂಡಿತವಾಗ್ಲೂ ಬಂತು. ಸೊ ಇದಕ್ಕೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಮೊದಲಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಒಂದು ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಬಂತು. ಸೊ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ನಂಬರನ್ನೇ ಕೊಟ್ಟು ನಿಮ್ಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಬೇಕಾದ್ರೆ ನನ್ನನ್ನು ಸಂಪರ್ಕಿಸಿ ಅಂತ ಹಾಕಿದೆ. ಸೊ ಈಗ ಹತ್ತತ್ರ ಮೋರ್ ದೆನ್ 1000 ಎಬೌವ್ ನಾನೇ, ಹೌದು, ಎಲ್ರಿಗೂ ಮೆಸೇಜ್ ಹಾಕಿದೆ. ಫೇಸ್ಬುಕ್ ಅಲ್ಲೂ ಅಪ್ಡೇಟ್ ಮಾಡಿದೆ, ಸೋಷಿಯಲ್ ಮೀಡಿಯಾ. ಯಾರು ಕೇವಲ ನನ್ನ ವಾರ್ಡ್ ಅಂತಲ್ಲ, ಯಾರು ಬೇಕಾದ್ರೂ ನಿಮ್ಗೆ ಯಾರಿಗೆ ಅಗತ್ಯ ಇದೆ ರಿಜಿಸ್ಟ್ರೇಷನ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಕರೆ ಮಾಡಿ ನಾನು ಮಾಡ್ತೇನೆ ಅಂತ ಹೇಳಿ. ಸೊ ಹತ್ತತ್ರ 1000ಕ್ಕಿಂತಲೂ ಅಧಿಕ ಜನರ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಸೊ ಅಲ್ಲದೆ ಈಗ ವ್ಯಾಕ್ಸಿನೇಷನ್ ಗೆ ಶೆಡ್ಯೂಲ್ ಬುಕ್ ಮಾಡಬೇಕು. ಬಹಳ ಜನರಿಗೆ ಅದು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಅದು ಆನ್ಲೈನ್ ಹೋಗುದು ಹೇಗೆ ಅಂತ ಗೊತ್ತಿರಲಿಲ್ಲ. ಆ್ಯಪ್ ಕೂಡ ಅದ್ರ ಬಗ್ಗೆ ಕೂಡ ಗೊತ್ತಿರಲಿಲ್ಲ. ಸೊ ಆ ಕೆಲಸವನ್ನ ನೀವು ಅವರಿಗೆ ಮಾಡಿಕೊಟ್ರಿ. ರಿಜಿಸ್ಟ್ರೇಷನ್ ಮಾಡಿ ಮತ್ತೆ ಅವರಿಗೆ ಹೇಗೆ ನೀವು ಅದನ್ನ ಕನ್ವೆ ಮಾಡಿದ್ರಿ? ರಿಜಿಸ್ಟ್ರೇಷನ್ ಮಾಡಿದ ಕೂಡಲೇ ಅಂದ್ರೆ ಅವರ ಮೊಬೈಲಿಗೆ OTP ಮೆಸೇಜ್ ಬಂದ್ರೆ ಅವರ ಮೊಬೈಲ್ ಅಲ್ಲೇ ಮೆಸೇಜ್ ಬರುವಂತದ್ದು ರಿಜಿಸ್ಟ್ರೇಷನ್ ಆಯ್ತು ಅಂತ ಹೇಳ್ಬಿಟ್ಟು. ಈಗ ಪ್ರೆಸೆಂಟ್ ಏನಂತ ಹೇಳಿದ್ರೆ ಶೆಡ್ಯೂಲ್ ಬುಕ್ ಮಾಡಬೇಕು. ಸೊ ಅಂತವರಿಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಅವರ ನಂಬರ್ ವ್ಯಾಕ್ಸಿನಿಗೆ ನನಗೆ ಯಾರೆಲ್ಲ ಕರೆ ಮಾಡ್ತಾರೆ ಅವರ ನಂಬರನ್ನೆಲ್ಲ ಬರ್ದಿಟ್ಕೊಳ್ಳುವಂಥದ್ದು. ನನ್ನ ಕಾರ್ಯಕರ್ತರಿರ್ಬಹುದು, ನಮ್ಮ ಪಕ್ಷದ್ದು ಪ್ರತಿ ಬೂತಿನಲ್ಲಿ ಕೂಡ ನಾನು ಇಂಥವರಿಗೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಆಗಿರುವಂತದ್ದು. ಸೊ ಅಲ್ಲಿ ಏನಿದೆ ನಮ್ಮ ಯುವಕರ ತಂಡಗಳು, ನಾವು ಯುವಕರು ಏನ್ ಮಾಡ್ತಾರೆ ನೋಡಿ. ಮತ್ತೆ ಮುಂದುವರೆದು ನಾವು ಮಾತಾಡಬೇಕು. ಸುಳ್ಯದಿಂದ ಇಬ್ಬು ಇದ್ದಾರೆ. ಇಬ್ಬು ನಮಸ್ಕಾರ ಸರ್, ಮಾತಾಡಿ ಮಾತಾಡಿ. ಕಾರ್ಪೊರೇಟರ್ ಅವರಿದ್ದಾರೆ, ಶ್ವೇತಾ ಪೂಜಾರಿ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ದು ನಾನು ಇದು ಈ ಚಿಕ್ಕ ಇದರಲ್ಲಿ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಕೆಲಸ ಕೂಡ ಏನು ಬಿಡು ಇಲ್ಲದ ಕೂಡ ಕೆಲಸ ಮಾಡ್ತಾ ಇದೆ. ಇದನ್ನ ನೀವು ಕಂಟಿನ್ಯೂ ಮಾಡ್ಬೇಕು ಮೇಡಮ್. ಲಾಕ್ಡೌನ್ ಮುಗ್ದ ಮೇಲೆ ಕೂಡ ಕಂಟಿನ್ಯೂ ಮಾಡ್ಬೇಕು, ಯಾಕಂದ್ರೆ ನಿಲ್ಸಬಾರ್ದು. ಮತ್ತೆ ಇದು ನಾನೆಲ್ಲ ಪೇಪರ್ ಅಲ್ಲಿ ಓದ್ತಾ ಇದ್ದೇನೆ, ನಿಮ್ಮ ಬಗ್ಗೆ ಎಲ್ಲ ಪೇಪರ್ ಅಲ್ಲಿ ಬರ್ತದೆ, ಎಲ್ಲ ಪ್ರತಿಯೊಂದು ದಿವಸ ಕೂಡ ಓದ್ತಾ ಇರ್ತೇನೆ. ಆದ್ರೆ ಕೂಡ ಇನ್ನಷ್ಟು ನೀವು ಅನ್ನೋದು ಆಸೆ ನಾನು ಹಾರೈಸ್ತೇನೆ ಮೇಡಮ್. ಥ್ಯಾಂಕ್ ಯು. ಅದೇ ನೀವು ಹೇಳ್ತಾ ಇದ್ರಿ, ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವರ ಇದಕ್ಕೆ ಬರ್ತಾ ಇತ್ತು. ಆ ನಂತರದಲ್ಲಿ ತಾವು ಈಗ ರಿಜಿಸ್ಟ್ರೇಷನ್ ಮಾಡಿಟ್ರೆ ಶೆಡ್ಯೂಲ್ ಬುಕ್ ಮಾಡುವಾಗ ಈಸಿ ಆಗ್ತದೆ. ಸೊ ಯಾರಿಗೆಲ್ಲ ವ್ಯಾಕ್ಸಿನ್ ಬೇಕು ಖುದ್ದು ಅವರಿಗೆ ನಾನೇ ಕರೆ ಮಾಡಿ, ನನ್ನ ವಾರ್ಡಿನಲ್ಲಿ ನಿಮ್ದು ವ್ಯಾಕ್ಸಿನೇಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಂಬರ್ ಕೊಡಿ, OTP ಮಾಡ್ತೇನೆ. ಕೆಲವರಿಗೆ ಹಿರಿಯರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಮೆಸೇಜ್ ನೋಡ್ಲಿಕ್ಕೆ ಬರುದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ ಅಲ್ಲೇ ನಾವೇ ಅವರಿಗೆ ರಿಜಿಸ್ಟರ್ ಮಾಡಿ ಅವರ ಹೆಸರಲ್ಲಿ, ಸೊ ಅವರಿಗೆ ಅದನ್ನು ಮೆಸೇಜ್ ಮಾಡುವಂತದ್ದು ಆ ರೀತಿ ಮಾಡ್ತಿದ್ವಿ. ಎಸ್, ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ರಾಜ್ಯ BJP ಯುವ ಮೋರ್ಚಾ ಕಾರ್ಯದರ್ಶಿ, ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಶ್ವೇತಾ ಪೂಜಾರಿ ಅವರಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತಿದ್ದೆ. ಭಾಳ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಕೋವಿಡ್-19 ಸಂಬಂಧ ಎರಡನೇ ಅಲೆಯಲ್ಲಿ, ಮೊದಲನೇ ಅಲೆಯಲ್ಲಿ ಒಂದಷ್ಟು ಕೆಲಸಗಳು ಮಾಡಿ, ಎರಡನೇ ಅಲೆಯಲ್ಲಿ ಭಾಳ ವಿನೂತನವಾದಂಥ ತಮ್ಮದೇ ಆದಂಥ ರೀತಿಯಲ್ಲಿ ಒಬ್ಬ ಕಾರ್ಪೊರೇಟರ್ ಅಂತಲ್ಲ, ಒಬ್ಬ ಸಮಾಜ ಸೇವಕಿಯಾಗಿ ಕೂಡ, ಒಬ್ಬ ಪಕ್ಷದ ಕಾರ್ಯಕರ್ತೆಯಾಗಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲ ಹಾರೈಕೆಗಳು ಇಲ್ಲಿ ಬರ್ತಾ ಇದೆ. ಈಗಾಗಲೇ ರಾಧಾ ಭಂಗೇರ, ಸಂತೋಷ್ ಕುಮಾರ್, ದಿವಾಕರ್ ಕುಲಾಲ್, ವಿನೋದ್ ಭಂಗೇರ ಇವರುಗಳೆಲ್ಲ ನೀವು ಈಗಲೇ ಮಾಡಿದ್ರು. ಉಳಿದವರ ಹೆಸರುಗಳನ್ನ ಆಗಲೇ ಹೇಳಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಓಕೆ, ಈ ವ್ಯಾಕ್ಸಿನ್ಗಳನ್ನು ಪಡೆಯುವಂಥ ಸಂದರ್ಭ ಎಲ್ಲೂ ಗೊಂದಲಗಳು ಆಗಲಿಲ್ವಾ? ಎಲ್ಲ ಕಡೆಗಳೂ ಗೊಂದಲಗಳಾದದ್ದು. ನನಗೆ ಸಿಗಲಿಲ್ಲ, ಸಾಲುಗಟ್ಟಿ ನಿಲ್ಲಬೇಕು, ಅವರಿಗೆ ಗೊತ್ತಿರುವುದಿಲ್ಲ, ಅಲ್ಲಿ ಬರ್ತಾರೆ, ಬಂದಾಗ ಅಲ್ಲಿ ಮತ್ತೆ ಲೈನು ಸಾಲುಗಿಟ್ಟು ಅಲ್ಲಿಂದ ನೀವು ಆ್ಯಪಲ್ಲಿ ಡೌನ್ಲೋಡ್ ಮಾಡಿದ್ದೀರಾ, ನಿಮಗೆ ಬರಲಿಲ್ವಾ, ನಿಮ್ಗೆ ಗೊತ್ತಿಲ್ಲ, ಇಂಥದ್ದೆಲ್ಲ ಬಹಳಷ್ಟು ಗೊಂದಲಗಳು. ಅದಾಗಲೇ ಇಲ್ವಾ ನಿಮ್ಮ ಪ್ರದೇಶದಲ್ಲಿ? ಖಂಡಿತವಾಗ್ಲೂ ಆಗಿದೆ. ಮೊದಲಿಗೆ ಅಂದರೆ ಲೈನ್ ಗಟ್ಟಲೆ ಆಸ್ಪತ್ರೆಯಿಂದ ಹಿಡಿದು ರೋಡ್ ತನಕ ಸಾಲಾಗಿ ನಿಲ್ತಿದ್ರು. ನೋಡಿ, ಒಂದು ನಿಮಿಷ, ಚೈತ್ರ ಭಟ್ ಇದ್ದಾರೆ ಸುರತ್ಕಲ್ಲಿಂದ. ನಮಸ್ಕಾರ. ಹಲೋ ಸರ್, ನಮಸ್ತೆ. ಮಾತಾಡಿ, ಕಾರ್ಪೊರೇಟ್ ಇದ್ದಾರೆ. ನನ್ಗೆ ಶ್ವೇತಕ್ಕನ ಕೆಲಸ ತುಂಬಾ, ಅಂದ್ರೆ ಅವರನ್ನು ಈ ಸಮಯದಲ್ಲಿ ತುಂಬಾ ಅಪ್ರಿಶಿಯೇಟ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಮಗಳಾಗಿ ಇಷ್ಟು ಕಷ್ಟದ ಕಾಲದಲ್ಲಿ ಸಹ ಅವರು ಯಾವತ್ತ ನನ್ಗೆ ಸಾಕಾಯ್ತು, ನಂಗೆ ಟಯರ್ಡ್ ಆಯ್ತು ಅಂತ ಹೇಳಲೇ ಇಲ್ಲ. ಇಷ್ಟರವರೆಗೆ ಸಹ ನಾನು ನೋಡಿದ ಹಾಗೆ ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಎಂತ ಅಂದ್ರೆ, ಅವ್ರಿಗೆ ಯಾವ ಟೈಮಲ್ಲಿ ಕಾಲ್ ಮಾಡಿದ್ರೆ ಸಹ ಅವ್ರದ್ದು ರಿಪ್ಲೈ ಕರೆಕ್ಟ್ ಆಗಿ ಕೊಡ್ತಾರೆ ಅವರು. ನಾನೀಗ ಅವ್ರು ಬ್ಯುಸಿ ಇದ್ರೆ ಸಹ ಹೇಳ್ತಾರೆ, ನಾನು 2 minutes ಬಿಟ್ಟು ಈಗ ನಿನ್ಗೆ ಮಾಡ್ತೇನೆ ಅಂತ. ಸೊ ನನ್ಗೆ ತುಂಬಾ 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 ಖುಷಿ ಆಗ್ತದೆ ಅವರ ಕೆಲಸ ನೋಡುವಾಗ. ಹೀಗೆ ಅವರು ಕೆಲಸ ಮಾಡ್ಲಿ, ದೇವ್ರು ಅವರಿಗೆ ಅಂದ್ರೆ ಇನ್ನೂ ಮಾಡುವ ಒಂದು ಶಕ್ತಿ ಕೊಡ್ಲಿ ಅಂತ ಈ ಮೂಲಕ ಅವರಿಗೆ ಕಂಗ್ರಾಟ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಎಸ್ ಚೈತ್ರ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಯಾವ ರೀತಿ ನಿಭಾಯಿಸಿದ್ರಿ? ಸೊ ಗೊಂದಲಗಳು ಅಂದರೆ ನಾನು ಹೇಳ್ದಾಗೆ ರಸ್ತೆ ಮಧ್ಯ ತನಕ ಕೂಡ ಲೈನ್ ಸಾಲುಗಟ್ಟಿ ನಿಲ್ತಿದ್ರು. ಸೊ ಏನು ಮಾಡಿದೆ ಅಂತ ಹೇಳಿದರೆ, ನಮ್ಮ ಶಾಸಕರಲ್ಲಿ ಶಾಮಿಯಾನ ಮತ್ತು ನಿಲ್ಲುದು ಬೇಡ ಅಂತ ಹೇಳಿಬಿಟ್ಟು ಅವರಿಗೆ ಚೇರಿನ ವ್ಯವಸ್ಥೆ ಮಾಡಿದರು, ಜನಗಳಿಗೆ ಕುತ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದರು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಲ್ಲಿ ಕುತ್ಕೊಳ್ಳುವ ವ್ಯವಸ್ಥೆ ಮಾಡಿದರು. ಮತ್ತು ನಮ್ಮ ಕಾರ್ಯಕರ್ತರುಗಳು ಬೆಳಿಗ್ಗೆ ಜನಪ್ರತಿನಿಧಿ, ನಾನು ಅಂತಲ್ಲ, ಆ ಸುರತ್ಕಲ್ ಭಾಗಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಯಾರೆಲ್ಲರೂ ಸೇರಿದ್ದೇವೆ, ನಾವು ಕೂಡ 6 ಗಂಟೆಗೆ ಬರುವಂಥದ್ದು, ಅಂದ್ರೆ ತಿಂಡಿ ಮತ್ತೆ ಮಾಡ್ಬೇಕು, ಹಂಗೆ ಎದ್ದು ಫ್ರೆಶ್ ಆಗಿ ಸೀದಾ ಡೈರೆಕ್ಟ್ ಅಲ್ಲಿಗೆ ಬರುವಂಥದ್ದು ಎಲ್ಲರೂ ಕೂಡ ನಾವು ಮಾಡಿದ್ದೇವೆ. ಸೊ ಅಟ್ ಪ್ರೆಸೆಂಟ್ ಟೋಕನ್ ಸಿಸ್ಟಮ್ ಇರುವಾಗ ಆ ರೀತಿ ಮಾಡ್ತಿದ್ವಿ. ಸೊ ಈಗ ಬಂದ್ಬಿಟ್ಟು ಆನ್ಲೈನ್ ಬುಕ್ಕಿಂಗ್ ಶೆಡ್ಯೂಲ್. ಸೊ ಈಗ ಅಂದ್ರೆ ಜನಗಳಿಗೆ ಗೊತ್ತಾಗಿದೆ, ಸ್ಲಾಟ್ ಬುಕ್ ಮಾಡಿ ನಂತರ ಅದು ಬರುವಂತದ್ದು ಅಂತ ಹೇಳ್ಬಿಟ್ಟು. ಹೌದು. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬರ್ತಾರೆ ಕೆಲವೊಬ್ರು, ಅವರಿಗೆ ಗೊತ್ತಿರೋದಿಲ್ಲ, ಅಂಥವರ ನಂಬರನ್ನು ನಾವು ಏನು ಮಾಡ್ತೇವೆ, ಅದನ್ನು ಒಟ್ಟು ಮಾಡಿ ಇಟ್ಕೊಂಡು ಅವರಿಗೆ ಸ್ಲಾಟ್ ಬುಕ್ ಮಾಡಿ ನಾವೇ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಓಕೆ, ಸುರತ್ಕಲ್ಲಿಂದ ರಾಕೇಶ್ ಇದ್ದಾರೆ. ನಮಸ್ಕಾರ ರಾಕೇಶ್, ಮಾತಾಡಿ. ಸರ್ ನಮಸ್ತೆ ಸರ್, ಎಂಚಲ್ಲ ಸರ್? ಎಸ್ ಫೈನ್. ಎಸ್ ಸರ್, ಇರ್ನ ಊರ್ದರಡಕ್ಕೆ ಇಲ್ಲಿ ಕಾರ್ಪೊರೇಟರ್ ಬಾರೆಡ್ಡೆ ಬೇಲೆ ಬಂತಂದುಲ್ಲೇರಿ. ಗೊತ್ತಾಂಡೆ? ನಮಸ್ತೆ. ಹಲೋ ಹಲೋ ಮೇಡಮ್, ನಾನು ರಾಕೇಶ್ ಗೊತ್ತಾಂಡೆ ಎನ್ಐಟಿಗೆ. ನಮಸ್ತೆ. ಅಣ್ಣಪ್ಪಂದೆ ಗೊತ್ತಾಂಡೆ. ಮೇಡಮ್ ನಂಗೆ ಮೇಡಮ್ ಎಡ್ಡೆ ಬೇಲೆ ಮಂತಂದುಲ್ಲೇರಿ, ಒಟ್ಟಿಗೆ ಸೇರಿದಂಕೆಲ್ಲ ಒಟ್ಟಿಗೆ ಒಂಜಿ ಸಪೋರ್ಟ್ ಬೇಲೆ ಮಂತಂದುಲ್ಲೇರಿ ಮೇಡಮ್. ಮಸ್ತ್ ಖುಷಿ ಅಂಚೆ ಒಂಜಿ ಎಡ್ಡೆ ರೀತಿ ಕೆಲಸ ಬಂದ ಅವರಿಗೆ ಎಡ್ಡೆ ಮಂತ್ಪಡ್ದೇವೇರಿ. ಅಂಚನೆ ವ್ಯಾಕ್ಸಿನ್ ಬೋರ್ಡ್ ಇತ್ತು ಅಂಚ ಆಡೊಂದು ಪಂದಿತ್ತು ಅಂಚೆ ರಪ್ಪ ಒಂಜಿ ಬಿಸಿ ಇತ್ತು, ಫೋನ್ ತಿರುದು ಒಂಜಿ ರಪ್ಪ ಅಪ್ಡೇಟ್ ತೊಂದಿದೆ, ಮಸ್ತ್ ಖುಷಿ ಆಯ್ತು. ಎಸ್ ರಾಕೇಶ್, ಥ್ಯಾಂಕ್ ಯು. ಬಕದಾಲ ಜೊತೆ ಎಸ್, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಮದ್ದುಗಳ ಕೊರತೆ ಉಂಟಾಗೋದು ಅಥವಾ ಆಹಾರದ ಕೊರತೆ ಉಂಟಾಗೋದು, ಅಂಥದ್ದೇನಾದರೂ ಗಮನಿಸಿದ್ದೀರಾ? ಮದ್ದು ತರಲಿಕ್ಕೆ ಹಣ ಇಲ್ಲ ಅಥವಾ ಆಹಾರ ತಗೊಳ್ಳಿಕ್ಕೂ ದಿನಸಿ ತಗೊಳ್ಳಿಕ್ಕೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ, ಅಂಥವರನ್ನು ಕಂಡುಕೊಂಡು ಅವರಿಗೆ ಮುಟ್ಟಿಸುವಂಥದ್ದು, ಇದು ಅಂಥವ್ರು ಯಾರಾದ್ರು ಕರೆ ಮಾಡಿದ್ರ ತಮಗೆ, ಹೇಗೆ? ಹೌದು, ಖಂಡಿತವಾಗ್ಲು. ಯಾಕೆಂತ ಹೇಳಿದ್ರೆ ಈಗ ಕೋವಿಡ್ ಅದೇ ಬಡವರು ಶ್ರೀಮಂತರು ಅಂತ ಯಾರು ಇಲ್ಲ, ಎಲ್ರಿಗೂ ಕೂಡ ಒಂದೇ ರೀತಿ ಯಾವುದು ಇದು ನೋಡ್ಕೊಂಡು ಬರುವಂಥದ್ದಲ್ಲ. ಸೊ ಹೇಗೆ ಆಗಿತ್ತು ಅಂತ ಹೇಳಿದ್ರೆ, ನನಗೆ ಎಸ್ಪೆಷಲಿ ಒಂದು ಅನುಭವ. ಸೊ ಅವರು ಏನು ಮಾಡಿದ್ರಂತೆ, ಯಾವತ್ತೂ ಕೂಡ ಬಹುಶಃ ನನಗೆ ಅವರು ಹೇಳುವಾಗ ನನ್ನ ಕಣ್ಣಲ್ಲೇ ನೀರು ಬಂತು. ನಾನು ಇಷ್ಟರವರೆಗೆ ಯಾರ ಹತ್ರನೂ 1 ರೂಪಾಯಿ ಕೂಡ ತಗೊಂಡವಳಲ್ಲ. ನನಗೆ ಈ ಬಾರಿ ಸ್ವಲ್ಪ ನನಗೆ ಕಷ್ಟ ಆಗಿದೆ, ನನಗೆ ಏನಾದರೂ ಸಹಾಯ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿ ಅವರು ಕಣ್ಣೀರಿಟ್ರು. ಸೊ ನನಗೆ ಒಂದು ರೀತಿ ಬೇಜಾರಾಯಿತು. ಸೊ ನಾನು ಹೋಗಿ ಅವರಿಗೆ ಕಿಟ್ಟನ್ನು ಕೊಟ್ಟೆ.
ಕೊಡುವ ಸಂದರ್ಭದಲ್ಲೂ ಕೂಡ ನನ್ನ ಹತ್ರ ಅವ್ರು ಹೇಳಿದ್ರು, ನಾನು ಇಷ್ಟರವರೆಗೆ ಯಾರ ಹತ್ರ ಕೂಡ ಕೈ ಚಾಚಲಿಲ್ಲ. ನನ್ನ ಮಗ ಆಟೋ ಡ್ರೈವರ್, ಸೊ ಈಗ ಕೋವಿಡ್ನಿಂದಾಗಿ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದ್ರಿಂದ ಈಗ ನಾನು ಬಾಯಿ ಬಿಟ್ಟು ನಿಮ್ಮ ಹತ್ರ ಕೇಳಬೇಕಾಯ್ತು ಅಂತ ಹೇಳಿದರು. ಅಂತ ಬಹಳ ಸಮಸ್ಯೆಗಳನ್ನು ನೋಡಿದ್ರ? ಹೌದು, ಸಾಧಾರಣವಾಗಿ ಅಂಥದ್ದು ಕೆಲವೊಂದು ಬರ್ತಾ ಇರ್ತದೆ. ಯಾಕೆಂತ ಹೇಳಿದ್ರೆ ನಾವು ಈಗ ಮಂತ್ಲಿ ಸ್ಯಾಲ್ರಿ ತಗೊಳ್ಳುವವರು ಒಂದು ರೀತಿ ಬೇರೆ ಅಂತ ಹೇಳಿದ್ರೆ, ಮತ್ತೆ ಕೆಲವರಿಗೆ IT ಫೀಲ್ಡ್ ಅಲ್ಲಿರುವವರಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರುತ್ತೆ. ಈ ದಿನಕೂಲಿ ನೌಕರರು, ಸೆಲೂನ್ ಅವರು ಇರ್ಬೋದು ಅಥವಾ ಐರನ್ ಮಾಡುವವರು ಇರ್ಬೋದು, ಸೊ ಅವರಿಗೆಲ್ಲ ಪಾಪ ಹೌದು ಅವರಿಗೆಲ್ಲ ಹೌದು ಅನೇಕ ಜನರಿದ್ದಾರೆ, ಒಂದೆರಡು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಈ ದಿನಕೂಲಿ ನೌಕರರು ಏನಿದ್ದಾರೆ, ದಿನ ದಿನ ದುಡಿಬೇಕು, ಅದರಿಂದ ಬಂದ ಇದರಿಂದ ಅವರಿಗೆ ಮನೆ ಸಾಗಿಸುವಂಥದ್ದು. ಸೊ ಅಂಥವ್ರನ್ನ ನಾವು ಯಾರು ಇರ್ತೇವೆ, ನಾನು ಹೇಳಿದೆ ಅಲ್ಲ, ಅವರನ್ನು ನಾವು ಐಡೆಂಟಿಫೈ ಮಾಡ್ತೇವೆ ಒಂದು. ಸೊ ಸಾಧಾರಣವಾಗಿ ಮೊದಲನೇ ಅಲೆಯಲ್ಲಿ ನಮಗೆ ಸಾಕಷ್ಟು ಅನುಭವಗಳಾಗಿದೆ, ಮತ್ತೆ ಸಾಕಷ್ಟು ನಾವು ಕಲ್ತಿದ್ದೇವೆ. ಸೊ ಆ ಒಂದು ಅನುಭವಗಳು ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಬೇಕಾಗಬಹುದು, ಸೊ ಯಾರು ದಿನಕೂಲಿ ನೌಕರರು ಇದ್ದಾರೆ, ಯಾರಿಗೆ ಅವಶ್ಯಕತೆ ಇರಬಹುದು ಅಥವಾ ಯಾರಿಗೆ ಮುಂದೆ ಅವಶ್ಯಕತೆ ಬರ್ಬೋದು, ಸೊ ಅದೆಲ್ಲ ನಮಗೆ ಒಂದು ಆಲ್ಮೋಸ್ಟ್ ಒಂದು 75% ಐಡಿಯಾ ಇರುವುದರಿಂದ ನಾವು ಅವರಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಿದ್ದೇವೆ. ಓಕೆ, ಇದೇ ಸಂದರ್ಭದಲ್ಲಿ ಕೆಲವೊಂದು ಫಿನಾನ್ಷಿಯಲ್ ಆದಂಥ ಸಮಸ್ಯೆಗಳು, ಕೆಲಸ ಇಲ್ಲ ಅಂತ ಅನ್ನುವಂಥ ಒಂದಷ್ಟು ಸಮಸ್ಯೆಗಳಿಂದೆಲ್ಲ ಬಂದದ್ದು ಕೂಡ. ಸೊ ಇಂಥದ್ದೆಲ್ಲ ನಿಮಗೆ ಬಂದಿತ್ತಂದು ಹೋಗುವಾಗ ನೀವು ನೋಡಿದರೆ, ನೀವು ಮನೆ ಹೋದ್ರಿ, ಹೊಸ ವಿಚಾರಗಳು ಇಲ್ಲಿ ಕೋವಿಡ್ಗೆ ಹೊರತುಪಡಿಸಿ ನೀವು ಗಮನಿಸಿರುವಂಥದ್ದು, ಇಂಥ ಕುಟುಂಬವನ್ನು ನೋಡುವಾಗ ಇಂಥ ಕುಟುಂಬವನ್ನು ಈಗ ನಾನು ನೋಡ್ತಾ ಇದ್ದೇನೆ ಅಂತ ಅಂದ್ಕೊಂಡದ್ದು, ಅವರ ಪರಿಸ್ಥಿತಿ ಹೀಗಿದೆ ಅಂತ ಅಂದ್ಕೊಂಡದ್ದು ಅಂಥದ್ದು ಇದೆಯಾ? ಹೌದು, ಖಂಡಿತವಾಗ್ಲೂ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಅದೇ ಒಂದು ಮನೆಯಲ್ಲಿ ಅಂದ್ರೆ ಅವರು ಸ್ವಲ್ಪ ವಿಕಲಚೇತನ ಇರುವಂಥದ್ದು ಅಥವಾ ಸ್ಪೆಷಲ್ ಚೈಲ್ಡ್ ಅಂತ ಏನು ಹೇಳ್ತೇವೆ ಆ ರೀತಿ ಇರುವಂಥದ್ದು, ಅಥವಾ ಮಗ ಪೇಷಂಟ್ ಹುಷಾರೇ ಇಲ್ಲ, TB ಪೇಷಂಟ್, ತಾಯಿ ದುಡ್ದು ಮಗನನ್ನು ಸಾಕುವಂಥದ್ದು, ಸಾಕಷ್ಟು ಅನುಭವಗಳಾಗಿದೆ. ಅಂತ ತುಂಬ. ಹೌದು. ಓಕೆ, ಈಗ ಈ ಒಂದು ಇಷ್ಟು ಅಂದರೆ ಈ ಕೋವಿಡ್ನಿಂದ ಅಥವಾ ಈ ಒಂದು ಲಾಕ್ಡೌನ್ ಆಗುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಸಮಸ್ಯೆಗಿರುವಂಥ ಸಂದರ್ಭದಲ್ಲಿ ತಾವು ಕಾರ್ಪೊರೇಟರ್ ಆಗಿ ಹೋಗುವಾಗ ನನಗೆ ಗೊತ್ತಿಲ್ಲ, ಬಹುಶಃ ಬೇರೆ ವಾರ್ಡ್ಗಳಲ್ಲಿ ಯಾವ ರೀತಿ ಕಾರ್ಪೊರೇಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಂತ ಹೇಳಿದ್ರೆ, ತಾವೊಬ್ಬ ಕಾರ್ಪೊರೇಟರ್ ಆಗಿ ಹೋಗುವಾಗ ಇಲ್ಲಿ ಜನ ಅದನ್ನು ಹೇಗೆ ರಿಸೀವ್ ಮಾಡಿದ್ರು? ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲೋ ಆಶಾ ಕಾರ್ಯಕರ್ತರು ಬರುವುದು ಅಂತ ಹೇಳಿದ್ರೆ ಒಂದು ರೀತಿಯ ಹೆದರಿಕೆ ಒಂದು ಪ್ರವೃತ್ತಿ ಇರ್ತದೆ, ಎಲ್ಲೋ ಕಾನ್ಫಿಡೆನ್ಸ್ ಕೊಟ್ಟಾಗೆ ಆಗ್ತಾ ಇತ್ತಾ ನಿಮಗೆ? ಹೇಗೆ ಅನಿಸ್ತಾ ಇತ್ತು? ಖಂಡಿತವಾಗ್ಲು ನನ್ನ ಉದ್ದೇಶ ಇರುವಂತದ್ದು ಏನಂತ ಹೇಳಿದ್ರೆ, ಒಂದು ಅವರ ಆತ್ಮಸ್ಥೈರ್ಯವನ್ನು ಕುಗ್ಬಾರ್ದು ಯಾವುದೇ ಕಾರಣಕ್ಕೆ. ಸೊ ಮೊದಲನೇದಾಗಿ ನಾವು ಹೇಳ್ತೇವೆ 90 ವರ್ಷದ ವೃದ್ಧೆ ಕೂಡ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಬಂದಿದ್ದಾರೆ. ಹಾಗೆ ಹೆದರಿಕೆಯಿಂದಲೂ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತ ಕೇಸಸ್ ಇದೆ. ಸೊ ಆ ನಿಟ್ಟಿನಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಆತ್ಮಸ್ಥೈರ್ಯವನ್ನು ಕೊಡುವಂಥದ್ದು. ಈಗ ಎಲ್ರಿಗೂ ಆಲ್ಮೋಸ್ಟ್ 90% ಎಲ್ರಿಗೂ ಕೋವಿಡ್ ಇರುವಂಥದ್ದು, ನೀವು ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಆ ರೀತಿ ಧೈರ್ಯ ತುಂಬಿ ಬಂದಾಗ ಅವರಿಗೂ ಕೂಡ ಓಕೆ ನಮ್ಮ ಜೊತೆ ಕೂಡ ಇದ್ದಾರೆ ಅನ್ನುವಂಥ ಒಂದು ಅವರಿಗೂ ಕೂಡ ಒಂದು ಧೈರ್ಯ ಬರ್ತದೆ. ಹೌದು, ಮತ್ತೆ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೇವೆ. ಅಂದ್ರೆ ಆಸ್ಪತ್ರೆಯಲ್ಲಿದ್ರೆ ಸಪೋಸ್ ಇನ್ ಕೇಸ್ ಈಗ ಕೋವಿಡ್ ಸೋಂಕಿತ ಪೇಷಂಟ್ ಯಾರಿದ್ದಾರೆ ಆಸ್ಪತ್ರೆಯಲ್ಲಿದ್ರೆ ಅವರ ಮನೆಯವರ ಫೋನ್ ಮಾಡಿ ವಿಚಾರಿಸುವಂಥದ್ದು, ಅಥವಾ ಕೋವಿಡ್ ಪಾಸಿಟಿವ್ ಯಾರಿಗೆ ಬಂದಿದೆ ಅವರಿಗೆ ಫೋನ್ ಮಾಡಿ ಹೇಗಿದ್ದೀರಿ, ಕೆಮ್ಮೇನಾದ್ರೂ ಇದೆಯಾ, ಕೈಕಾಲು ನೋವು ಆ ರೀತಿ ಇದೆಯಾ, ಸಿಂಪ್ಟಮ್ಸ್ ಏನಾದ್ರು ಬೇರೆ ರೀತಿ ಯಾವ್ದಾದ್ರು ಇದೆಯಾ, ಆ ರೀತಿ ಡೈಲಿ ಅದು ಅಪ್ಡೇಟ್ ಆಗ್ತಾ ಇರ್ತದೆ. ಈ ವ್ಯಾಕ್ಸಿನ್ ಮೊದಲ ಡೋಸ್ ತಗೊಂಡವರು ಸಾಧಾರಣ ಎಷ್ಟು ಮಂದಿ ನಿಮ್ಮ ಮೂಲಕ, ಸೆಕೆಂಡ್ ಡೋಸ್ಗೆ ಎಷ್ಟು ಈಗ ತಯಾರಿ ಆಗಿದೆ? ಈಗ ಅಂದ್ರೆ ಈಗ ನನ್ನ ಇಂಟೆನ್ಷನ್, ನನ್ನ ವಾರ್ಡ್ ಅಲ್ಲಿ ಈಗ 21ರ ನಂತರ ಯುವಕರಿಗೆ ವ್ಯಾಕ್ಸಿನೇಷನ್ ಅಂತ 18+ ಅಂತಿದೆ. ಸೊ ನನಗೆ 21ಗಿಂತ ಮೊದಲು ನನ್ನ ವಾರ್ಡಿನಲ್ಲಿ ಯಾರೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅವ್ರದ್ದು ಎಲ್ರದ್ದು ಆಗ್ಬೇಕು ಅಂತ ಹೇಳಿ ನನ್ನ ಒಂದು ಇಂಟೆನ್ಷನ್. ಸೊ ಆಲ್ಮೋಸ್ಟ್ ಈಗ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಅಟ್ಲೀಸ್ಟ್ ಒಂದು 75% ಅಂತೂ ಡೆಫಿನೆಟ್ಲಿ ಆಗಿದೆ. ಮತ್ತೆ ನನ್ನ ವಾರ್ಡ್ ಅಲ್ಲೇ ನಾನು 200 ಡೋಸ್ ಇದು ಕ್ಯಾಂಪ್ ಕೂಡ ಮಾಡಿದ್ದೆ. ಸೊ ಅದರಲ್ಲಿ 90% ನನ್ನ ವಾರ್ಡಿನ ಜನರಿಗೆ ಅದು ಯೂಸ್ ಆಗಿರುವಂತದ್ದು, 10% ಬೇರೆ ಕಡೆಯಿಂದ ಬಂದಿರುವಂತದ್ದು ಇದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಸೀನಿಯರ್ ಸಿಟಿಸನ್ ಅವರಿಗೆ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಅಡ್ಡಿ ಇಲ್ಲ. ಸೊ ಸೀನಿಯರ್ಸ್ ಯಾರಿದ್ದಾರೆ, ಯಾರ್ದು ಆಗ್ಲಿಲ್ಲ ಅವ್ರು ನನಗೆ ಖುದ್ದು ಕರೆ ಮಾಡ್ತಾರೆ. ಸೆಕೆಂಡ್ ಡೋಸ್ಗೆ ಏನಾದ್ರು ಅಭಾವ ಆಯ್ತಾ? ಈಗ ಬರ್ತಾ ಇದೆಯಾ? ಸೆಕೆಂಡ್ ಡೋಸ್ ಇಲ್ಲ. ಸೆಕೆಂಡ್ ಡೋಸ್ ಯಾಕೆ ಅಂತ ಹೇಳಿದ್ರೆ 84 ಡೇಸ್ ಇನ್ನು ಕೂಡ ಕೆಲವರದ್ದು ಒಬ್ರದ್ದು ಇಬ್ರದ್ದು ಫಸ್ಟ್ ಡೋಸ್ ಆಗ್ತಿದೆ. ಈ ಸಂದರ್ಭದಲ್ಲಿ ಆಗ ಅಶೋಕ್ ಅವರು ಮಸ್ಕತ್ತಿಂದ ಹೇಳುವಾಗ ಹೇಳಿದ್ರು, ಈ ಎಲ್ಲ ಕೆಲಸಗಳೇನಿದೆ ಇನ್ನು ನೆಕ್ಸ್ಟ್ ಒಂದು ಸ್ಟೆಪ್ ಇಡಲಿಕ್ಕೆ ಬೇರೆ ಒಂದಷ್ಟು ಯೋಜನೆಗಳನ್ನು ಹಾಕಲಿಕ್ಕೆ ಸಾಧ್ಯ ಆಗಬೇಕು ಅಂತ. ಅಂದರೆ ಈ ಕೆಲವೊಂದು ಯೋಜನೆಗಳು, ಉದಾಹರಣೆಗೆ ಆಯುಷ್ಮಾನ್ ಯೋಜನೆ ಕೂಡ ಆಗಿರ್ಬೋದು, ಇಲ್ಲಿ ಇದ್ದಂಥ ಗೊಂದಲಗಳು, ಇಲ್ಲಿ ಭಾಳ ಯೋಜನೆಗಳು ಇವೆ ಸರ್ಕಾರದ, ಆದರೆ ಜನರಿಗೆ ಗೊತ್ತಿಲ್ಲ
ಅದು ಮುಟ್ಲಿಲ್ಲ. ಇದನ್ನು ನೀವು ಈ ಸಂದರ್ಭದಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗಿದೆಯಾ? ಇಂಥದ್ದೆಲ್ಲ ಇದೆಯಲ್ಲ ಅಂತ ಅನ್ನೋದು. ಅಲ್ಲ, ಒಂದು ಏನಂತ ಹೇಳಿದ್ರೆ ನಾವು ಈಗ ಮೊದಲು ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬಂದ ತಕ್ಷಣವೇ ನಾವು ಮೊದಲು ಏನಿರೋ ನಮ್ಮ ಯಾವುದೆಲ್ಲ ಸೌಲಭ್ಯಗಳು ನಮ್ಮ ಜನರಿಗೆ ಸಿಗ್ತದೆ ಅಂತ ಹೇಳಿ ಅದನ್ನ ತಿಳ್ಕೊಂಡಿರುವಂತದ್ದು ಒಂದನೇದು. ಎಟ್ ಪ್ರೆಸೆಂಟ್ ಈಗ ಸಾಕಷ್ಟು ಕರೆಗಳು ಬರ್ತದೆ ನಮಗೆ, ಮೇಡಮ್ ಹೀಗೆ ಇದು ಮನೆ ರಿಪೇರಿ, ಈಗ ಹೆಚ್ಚಿನ ಕಡೆ ಈಗ ಮಳೆಗಾಲ ಆಗಿರೋದ್ರಿಂದ ಈಗ ಮಳೆ ಬರ್ತದೆ ನೆಕ್ಸ್ಟ್, ಸೊ ಮಳೆ ಹಾನಿ ಆಗ್ತದೆ. ಸೊ ಅವರಿಗೆ ಗೊತ್ತಿರುವುದಿಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಕಾಲ್ ಮಾಡಿಬಿಟ್ಟು ಮೇಡಮ್ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಯಾವ್ದು ಇಡಬೇಕು, ಏನು ಯಾವ ರೀತಿ ಮಾಡಬೇಕು, ಯಾರನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿ, ಸೊ ಅವರಿಗೆ ಅದರ ಮಾಹಿತಿಯನ್ನು ಕೊಡುವಂಥದ್ದನ್ನು ಮಾಡ್ತಿದ್ದೇವೆ. ಓಕೆ, ಈಗ ಒಂದೆಡೆಯಲ್ಲಿ ಕೋವಿಡ್-19 ಅದರ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕರು ಅಲ್ಲಲ್ಲಿ ಇದ್ದಾರೆ. ಸೊ ಅದ್ಯಾವುದಕ್ಕಾದರೂ ಸ್ವಲ್ಪ ಚ್ಯುತಿ ಬಂತ ಕೆಲಸಗಳಿಗೆ, ಅದರ ಕಂಟಿನ್ಯೂಷನ್ ಹೇಗಿದೆ ಈಗ ಸದ್ಯಕ್ಕೆ? ಈಗ ಅಂದ್ರೆ ಸ್ಟಾರ್ಟಿಂಗ್ ರಸ್ತೆ ಕೆಲಸ ಮತ್ತೊಂದು ಇನ್ನೊಂದು ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ಅಂದ್ರೆ ಸ್ಟಾರ್ಟಿಂಗ್ ಇರೋದ್ರಿಂದ ವಲಸೆ ಕಾರ್ಮಿಕರಾಗಿರೋದ್ರಿಂದ ಕೆಲವೊಂದು ಅವರಿಗೆ ಕಾರ್ಮಿಕರಿಗೆ ಪಾಸಿಟಿವ್ ಬಂದಿರುವಂಥದ್ದು, ಆ ನಿಟ್ಟಿನಲ್ಲಿ ಕೆಲವೊಂದು ಕೆಲಸಗಳು ನಿಂತು. ಆದರೆ ಈಗ ವರ್ಕ್ ಬಟ್ ಈಗ ಪ್ರೆಸೆಂಟ್ ಈಗ ನನ್ನ ವಾರ್ಡಲ್ಲೇ ಆಗ್ತಿದೆ, ಕೆಲಸಗಳು ಆಗ್ತಿದೆ. ಶಾಸಕರ ಒಂದು 27 ಲಕ್ಷದ 15 ಫೈನಾನ್ಸ್ ಅಲ್ಲಿ ಚರಂಡಿ ವ್ಯವಸ್ಥೆ ಆಗ್ತಿದೆ, ಮತ್ತೆ ಒಂದು ರಸ್ತೆ ಕಾಮಗಾರಿ ಕೂಡ ಆಗ್ತಿದೆ, ಮತ್ತೆ ಇನ್ನೊಂದು ಕಡೆ ಕೂಡ ಕಾಲು ಸಂಕದ ಕೆಲಸ ಕೂಡ ನಡೀತಾ ಇದೆ. ನಿಮ್ಮ ವಾರ್ಡ್ ಅಂದರೆ ಮಹಾನಗರ ಪಾಲಿಕೆಗೆ ಸೇರಿ ಇತ್ತೀಚೆಗೆ ಅಷ್ಟೇ ಇದಾಗಿರುವಂಥದ್ದು, ರಸ್ತೆಗಳು ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಅಂತನ್ನುವಂಥದ್ದು. ಒಂದೆಡೆಯಲ್ಲಿ ಗ್ರಾಮೀಣ ಭಾಗ, ಮತ್ತೊಂದೆಡೆಯಲ್ಲಿ ನಗರದ ಭಾಗಗಳು, ರಾಷ್ಟ್ರೀಯ ಹೆದ್ದಾರಿ ಕೂಡ ಬರ್ತದೆ. ಈ ಸಂದರ್ಭ ಇದೆಲ್ಲವನ್ನ ಈಗ ಹೊಸ ಯೋಜನೆಗಳು, ರಸ್ತೆಗಳು ಅಗಲೀಕರಣ ಆಗಬೇಕು, ಇಂಥ ಎಲ್ಲ ಪರಿಸ್ಥಿತಿಗಳನ್ನು ಹೇಗೆ ನೀವು ಈಗ ಕಂಡುಕೊಳ್ತಾ ಇದ್ದೀರಿ? ಯೋಜನೆಗಳನ್ನು ಹಾಕ್ತಾ ಇದ್ದೀರಾ? ಶಾಸಕರ ಜೊತೆ ಯಾವ ರೀತಿಯ ಇದು ಮಾಡ್ತಾ ಇದ್ದೀರಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ? ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಈಗ ಸಾಧಾರಣವಾಗಿ ನಾವಲ್ಲಿ ಹೋಗುದ್ರಿಂದ ನಮ್ಗೆ ಗೊತ್ತಿರ್ತದೆ ಕೆಲವೊಂದು ನಿಮ್ಗೆ ಹೌದು ತೀರಾ ಹದಗೆಟ್ಟ ರಸ್ತೆಗಳಿರ್ತದೆ. ಸೊ ಅಂತದನ್ನೆಲ್ಲ ನಾನು ನೋಟ್ ಮಾಡಿ ಇಟ್ಕೊಳ್ತೇನೆ. ಅಂದ್ರೆ ಪ್ರಯಾರಿಟಿ ಬೇಸ್ಡ್ ಎಲ್ರು ಸಾಮಾನ್ಯವಾಗಿ ಎಲ್ರು ಹೇಳ್ತಾರೆ ರಸ್ತೆ ಆಗ್ಬೇಕು, ಚರಂಡಿ ಆಗ್ಬೇಕು. ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಜನಗಳಿಂದ, ನಿರೀಕ್ಷೆ. ಸೊ ಇಂಥವುಗಳನ್ನೆಲ್ಲ ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ತೇನೆ. ಸೊ ಪ್ರಯಾರಿಟಿ ಬೇಸ್ಡ್ ಮೇಲೆ ಅಂತ ಹೇಳಿದ್ರೆ ಕೆಲವೊಂದು ರಸ್ತೆಗಳು ನಡಿಬಹುದು, ಕೆಲವೊಂದು ಮಣ್ಣಲ್ಲಿ ಏನಿರುವುದಿಲ್ಲ, ನಡಿಲಿಕ್ಕಾಗುವುದಿಲ್ಲ. ಸೊ ಆ ಟೈಮಲ್ಲಿ ಅಂತ ರಸ್ತೆಗಳನ್ನು ನೋಡಿ ಅದಕ್ಕೆ ಮೊದಲ ಆದ್ಯತೆಯನ್ನು ನೀಡಿ ಕೆಲಸವನ್ನು ಮಾಡುವಂಥದ್ದು. ಬಹಳ ಒಂದು ರಸ್ತೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಥಮ ಆದ್ಯತೆಯಾಗಿ ಮಾಡಬೇಕಾಗಿರುವುದು ಯಾವುದು ಈಗ ನಿಮಗೆ? ಈಗ ಪ್ರಥಮ ಆದ್ಯತೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲ ರಸ್ತೆಗಳು ಕೂಡ ಪ್ರಥಮ ಆದ್ಯತೆನೆ ನಮ್ದು. ನನ್ನ ಅವಧಿಯಲ್ಲಿ ಏನಿದೆ, ನಾನು ನನ್ನ ವಾರ್ಡಿನಲ್ಲಿ ಆದಷ್ಟು ಕಾಮಗಾರಿಗಳನ್ನು ರಸ್ತೆ ಅಭಿವೃದ್ಧಿಯನ್ನು ಮಾಡಿ ಎಲ್ರಿಗೂ ಕೂಡ ಸೌಲಭ್ಯ ಸಿಗ್ಬೇಕು. ಅಂದ್ರೆ ಎಲ್ರ ಮನೆ ಮುಂದೆ ಕೂಡ ಅವರ ಕಾಂಕ್ರೀಟ್ ಪ್ರವಾಸೋದ್ಯಮಕ್ಕೆ ಒಳ್ಳೆ ಅವಕಾಶಗಳಿವೆ ನಿಮ್ಮ ಏರಿಯಾದಲ್ಲಿ. ಬಹುಶಃ ಸುರತ್ಕಲ್ ಬೀಚ್ ಬರ್ತದೆ, ದೇವಸ್ಥಾನ ಕೂಡ ಬರ್ತದೆ, ಅಲ್ಲಿ ದೀಪಸ್ತಂಭ ಇದೆ. ಇದೆಲ್ಲ ತಮ್ಮ ವಾರ್ಡಿಗೆ ಬರುವಂಥದ್ದು. ಏನು ಯೋಜನೆ ಹಾಕೊಂಡಿದ್ರೆ? ಬಹುಶಃ ಈ ವರ್ಷ ಕಡಲ ಕೊರತೆ ಉಂಟಾಗುವ ಸಂದರ್ಭ ಸ್ವಲ್ಪ ತೊಂದರೆ ಉಂಟಾಗಿತ್ತು. ಹೌದು, ಮೊನ್ನೆ ತೌತೆ ಚಂಡಮಾರುತದ ಇದಾಗಿ ನಮ್ಮ NITಕೆಯಿಂದ ಮುಕ್ಕಕ್ಕೆ ಸಂಪರ್ಕ ರಸ್ತೆಯೇ ಈಗ ಬಿರುಕು ಬಿಟ್ಟಿರುವಂತದ್ದು. ಸೊ ಅಲ್ಲೀಗ ಸಂಚಾರ ವ್ಯವಸ್ಥೆ ಇಲ್ಲ ಸದ್ಯಕ್ಕೆ. ಮತ್ತೆ ಅಭಿವೃದ್ಧಿಯ ವಿಷಯದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಸಂಸದರು ಮತ್ತೆ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು 200 ಕೋಟಿ ಅದಕ್ಕೆ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮನ್ನು ಯೋಜನೆಯನ್ನು ತಂದಿರುವಂತದ್ದು. ಹಿನ್ನೀರಿನ ಒಂದು ಭಾಗ ಉಂಟು, ಮತ್ತೊಂದೆಡೆಯಲ್ಲಿ ಮುನ್ನೀರಿನ ಭಾಗ ಕೂಡ ಉಂಟು, ನಿಮ್ಮ ಪ್ರದೇಶದಲ್ಲಿ ಬರ್ತದೆ. ಬಹುಶಃ ವರ್ಷವೂ ಕೂಡ ಬಹಳ ಸಂಭ್ರಮದ ಮೀನು ಹಿಡಿಯುವ ಕಾರ್ಯಕ್ರಮ ಕೂಡ ಅಲ್ಲಿ ನಡೀತದೆ. ಇದು ಒಂದು ರೀತಿಯಲ್ಲಿ ಪರಂಪರೆಗೂ ಹೌದು, ಸಾಂಪ್ರದಾಯಿಕವಾದ ಮತ್ತೆ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳಿವೆ. ಇಂಥ ಯೋಜನೆಗಳನ್ನು ಹಾಕೊಂಡಿದ್ದೀರಾ? ಅಂದ್ರೆ ಇನ್ನೊಂದೆಡೆಯಲ್ಲಿ ದೀಪಸ್ತಂಭ ಇದೆ, ಅದನ್ನ ತಲುಪಿಸುವಂತ ಒಂದು ರೀತಿಯಲ್ಲಿ ಅಲ್ಲಿಗೆ ಜನ ಹೆಚ್ಚು ಬರಬೇಕು, ಬೀಚ್ ಅಭಿವೃದ್ಧಿ ಆಗಬೇಕು, ಈ ಯೋಜನೆಗಳು ಖಂಡಿತವಾಗ್ಲು. ಯಾಕೆಂತ ಹೇಳಿದ್ರೆ ಈಗ ಏನು ಹೈಟೆಕ್ ಸಿಟಿ ಏನಾಗ್ತಿದೆ ಪ್ರೆಸೆಂಟ್. ಸೊ ನಮ್ಗೆ ಈಗ ನಾವು ಯೂಶುವಲಿ ನಾವು ನೋಡಿದಾಗ ಸಿ ವಾಕ್ಗಳಿರ್ಬೋದು, ಅಂಥದನ್ನೆಲ್ಲ ನನ್ನ ವಾರ್ಡಲ್ಲಿ ಕೂಡ ಬೀಚ್ ಅಲ್ಲಿ ಒಂದು ಮಾಡಬೇಕು ಅಂತೇಳಿ ಒಂದು ಕೆಲವೊಂದು ಐಡಿಯಾಸ್ಗಳು ಇದೆ. ಸಿ ವಾಕ್ ಅಂದ್ರೆ ಕಡಲ ನಡುವೆ, ಕಡಲ ನಮ್ಮ ಮಲ್ಪೆ ಬೀಚ್ ಅಲ್ಲಿ ನೋಡಿದ್ರೆ ಎಲ್ಲಿ ಮಾಡಬಹುದು ಅಂತ ತಮ್ಮ ಒಂದು ಇದು ಅಲ್ಲ, ನನಗೆ ನನ್ನ ವಾರ್ಡಿಗೆ ನನ್ನ ಆದ್ಯತೆ ಇರೋದ್ರಿಂದ ಸೊ ಅಲ್ಲಿಯೇ ಮಾಡಬಹುದು ಅಂತ ಹೇಳಿ ಅದೊಂದು
ಐಡಿಯಾ ಇದೆ. ಇದ್ರ ಬಗ್ಗೆ ಏನಾದರೂ ಇದು ಮಾಡಿದರೆ ಸಂಬಂಧಪಟ್ಟ ಶಾಸಕರ ಜೊತೆ ಮಾತಾಡಿದರೆ ಇಂಥದ್ದು ಮಾಡಬಹುದು ನನ್ನ ವಾರ್ಡಲ್ಲಿ ಅಂತ ಅನ್ನುವಂಥದ್ದನ್ನು ಅದು ಯೋಜನೆ ತಾವು ಹಾಕಿ ಯೋಜನೆ ನಾನು ಹಾಕೊಂಡಿದ್ದೇನೆ, ಇನ್ನು ಅದನ್ನು ಎಲ್ಲಿ ಕೂಡ ಹೇಳಲಿಲ್ಲ. ಯೋಜನೆ ಇದೆ, ಕೆಲವೊಂದು ಐಡಿಯಾಸ್ಗಳಿದೆ ಈ ರೀತಿ ಇದನ್ನು ಮಾಡಬೇಕು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ಶಾಸಕರು ಮತ್ತೆ ಸಚಿವರ ಜೊತೆ ಅದನ್ನು ಚರ್ಚೆ ಒಟ್ಟಾರೆಯಾಗಿ ತಮ್ಮ ವಾರ್ಡ್ನಲ್ಲಿ ಈಗಾಗಲೇ ಜನ ಬಹಳ ತಮಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಇದು ಹೀಗೆ ಮುಂದುವರಿಯಲಿ ಅಂತ ಆಶಿಸೋಣ. ಅದು ಎಲ್ಲಿ ಹೇಗೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ತಮ್ಮ ಈ ಕೆಲಸಗಳು ಇದು ಇದೇ ರೀತಿಯಲ್ಲಿ ಹೋಗ್ತಾ ಇದ್ದಾಗ ಅಂತ ಅನ್ನುವಂಥದ್ದು. ಎಲ್ಲ ಒಂದು ಕಡೆಯಲ್ಲಿ ಕೊನೆಯಲ್ಲಿ ತಾವು ಡೈವರ್ಟ್ ಆದರೆ ಜನ ಅದನ್ನು ಕೂಡ ಗಮನಿಸ್ತಾರೆ ಅಂತ ಅನ್ನೋದು ತಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಆದ್ಯತೆಯ ಕೆಲಸಗಳು ಏನಾಗಬೇಕು ಅಂತ ಇಟ್ಕೊಂಡಿದ್ರು ಕೋವಿಡ್ ಹೊರತುಪಡಿಸಿ? ಮೊದಲನೇದಾಗಿ ನೀರಿನ ಸಮಸ್ಯೆ ಹೇಗಿದೆ? ಚರಂಡಿ ಒಳಚರಂಡಿ ಈಗ ಡೆವಲಪ್ ಆಗ್ತಾ ಇದೆ ಅಷ್ಟೇ. ಹೌದು, ಈಗ ಇನ್ನು ಮಳೆ ಬರುದ್ರಿಂದ ಏನಾಗ್ತದೆ, ಕೃತಕ ನೆರೆ ಜಾಸ್ತಿ ಸ್ವಲ್ಪ ಸಂಭವ ಆಗ್ತದೆ. ಸೊ ಅದಕ್ಕೆ ಮೊದಲ ಆದ್ಯತೆ ಏನಂತ ಹೇಳಿದ್ರೆ ಮಳೆ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಚರಂಡಿಗಳ ನಿರ್ಮಾಣವನ್ನು ಮಾಡಬೇಕು. ಒಳಚರಂಡಿ ಹೌದು. ಸೊ ಈಗಾಗಲೇ ಹೂಳೆತ್ತುವ ಕೆಲಸಗಳು ನಡೀತಾ ಇದೆ. ಅದರ ಜೊತೆಗೆ ಈ ಚರಂಡಿಯನ್ನು ಕೂಡ ನಮಗೆ ಮಳೆಗಾಲದ ಸ್ಪೆಷಲ್ ಗ್ಯಾಂಗ್ ಏನಿದೆ ಅದರ ಮುಖಾಂತರ ಚರಂಡಿಗಳನ್ನು ಕೂಡ ನಾವು ರಾಜಕಾಲುವೆಗೆ ಸರಾಗವಾಗಿ ನೀರು ಹರಿದು ಹೋಗುವಂತೆ ಮಾಡ್ತೀವಿ. ಸ್ವಲ್ಪ ಗ್ರಾಮೀಣ ಭಾಗ ಇರುವುದರಿಂದ ಬಾವಿಗಳಿವೆ ಅಂತ ನೀರಿನ ಕೆಲವು ತೊಂದರೆಗಳು ಗೊತ್ತಾಗುವುದಿಲ್ಲ. ಆದ್ರೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಹೊಸ ಯೋಜನೆಗಳಿವೆಯಾ? ಈಗ 24x7 ಅಲ್ಲಿ ನನ್ನ ವಾರ್ಡಿಗೆ ಸಂಬಂಧಪಟ್ಟಾಗೆ 2 ನೀರಿನ ಟ್ಯಾಂಕ್ ಆಗ್ತಿದೆ. ಒಂದು 6 ಲಕ್ಷ ಕೆಪಾಸಿಟಿ ಇರುವಂತಹ ನೀರಿನ ಟ್ಯಾಂಕ್, ಮತ್ತೆ ಇನ್ನೊಂದು 5 ಲಕ್ಷ ಕೆಪಾಸಿಟಿ ಪಡ್ರೆಯಲ್ಲಿ ಒಂದು ಆಗ್ತಿದೆ, ಉದಯನಗರದಲ್ಲಿ ಒಂದು ಆಗ್ತಿದೆ. 24x7 ಇದರಲ್ಲಿ ಯೋಜನೆ ಅಡಿಯಲ್ಲಿ ಅದು ನಿಮ್ಮ ವಾರ್ಡ್ ಮತ್ತು ಉಳಿದ ವಾರ್ಡ್ಗಳು ಕೂಡ ಹೋಗ್ತದೆ ಸ್ವಲ್ಪ ನನ್ನ ವಾರ್ಡ್. ಹೌದು. ಅದು ಮುಂದಿನ ದಿನಗಳಲ್ಲಿ ಅದು ಖಂಡಿತ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನುವಂಥದ್ದು. ಓಕೆ ಶ್ವೇತಾ ಅವರೇ, ಬಹಳ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಅಂದರೆ ನಿಜವಾಗಿಯೂ ಕೂಡ ಒಂದು ಸಾಂಕ್ರಾಮಿಕ ರೋಗ ಆಗಿದ್ರೂ ಕೂಡ ಎಲ್ಲೋ ಒಂದು ಜನಪ್ರತಿನಿಧಿಗಳು ಎಷ್ಟು ಸೀಮಿತವಾಗಿ ಕೆಲಸ ಮಾಡಿಕೊಂಡಿದ್ರು ಸಾಧ್ಯ ಇರ್ತಿತ್ತು. ಆದರೆ ತಾವು ಅದಕ್ಕಿಂತಲೂ ಮಿಗಿಲಾಗಿ ಕೇವಲ ಒಬ್ಬ ಕಾರ್ಪೊರೇಟರ್ ಆಗಿ ಅಲ್ಲ, ತಾವು ಒಬ್ಬ ಸಮಾಜ ಸೇವಕಿಯಾಗಿ ಆದಂಥ ನೆಲೆಯಲ್ಲೂ ಕೂಡ ನಾವು ಬಹುಶಃ ಬಹಳ ಕೆಲಸಗಳನ್ನು ಮಾಡಿದ್ದೀರಿ. ಆ ಒಂದು ಕಾರಣಕ್ಕಾಗಿ ನಿಮ್ಮನ್ನು ಇವತ್ತು ನಾನು ಇಲ್ಲಿ ಗುರುತಿಸಿದ್ದೇನೆ. ಇದೇ ರೀತಿಯಾಗಿ ಮುಂದುವರಿಯಲಿ. ಇನ್ನೂ ಹೆಚ್ಚಿನ ಕೆಲಸಗಳು ಈ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಂಕಷ್ಟಗಳಿಗೆ, ಆರ್ಥಿಕ ಸಂಕಷ್ಟಗಳಿಗೆ ಜನ ಬೀಳುವಂಥ ಒಂದು ಪರಿಸ್ಥಿತಿ ಇದೆ. ನಿರುದ್ಯೋಗದ ಒಂದಷ್ಟು ಸಮಸ್ಯೆಗಳು ಕೂಡ ಬರ್ತಾರೆ. ಬಹುಶಃ ಒಬ್ಬ ಕಾರ್ಪೊರೇಟರ್ ಅಂತ ಹೇಳಿದ್ರೆ ಅದನ್ನು ನೋಡಬೇಕಾದಂಥ ಅಗತ್ಯ ಏನೂ ಇಲ್ಲ. ಆದರೆ ನಾನು ಹೇಳಿದ ಹಾಗೆ ಒಬ್ಬ ಸಮಾಜ ಸೇವಕಿಯಾಗಿ ಇಂಥದ್ದೆಲ್ಲ ಒಂದು ಆದ್ಯತೆಗಳನ್ನು ಪರಿಗಣಿಸುವಾಗ ಬಹುಶಃ ತಾವು ಇಂಥ ಒಂದು ಕೆಲಸಗಳನ್ನು ಮಾಡಬೇಕಂತ ಪರಿಸ್ಥಿತಿ, ಜನರ ಜೊತೆ ಇರಬೇಕಂತ ಪರಿಸ್ಥಿತಿ ಕೂಡ ಮುಂದಕ್ಕೆ ಬರಬಹುದು ಅಂತ ಅನ್ನೋದು. ಕೊನೆಯದಾಗಿ ಏನು ಹೇಳ್ತೀರಿ? ಈಗ ಉದ್ಯೋಗ ಅಂತ ಹೇಳಿದ್ರೆ ನೀವು ನಿರುದ್ಯೋಗ ಅಂತ ಹೇಳಿ ಅಂದ್ರೆ ನನಗೆ ಗೊತ್ತಿರುವ ಮಟ್ಟಿಗೆ ಸಾಕಷ್ಟು ಜನ ಉದ್ಯೋಗಕ್ಕೆ ಬರ್ತಾರೆ. ಸೊ ನನಗೆ ಯಾವುದು ಸಾಕಷ್ಟು ಯುವಕರಿಗೆ ಕೂಡ ನನ್ನ ಥ್ರೂ ಉದ್ಯೋಗ ಆಗಿದೆ, ಅಂದ್ರೆ ಶಾಸಕರ ಮುಖಾಂತರ ಅದನ್ನು ನಾನು ಮಾಡಿಸ್ಕೊಟ್ಟಿದ್ದೇನೆ. ಎಲ್ಲಿ ಎಲ್ಲ ಸಾಧ್ಯ ಇದೆ ಡೆಫಿನೆಟ್ ಆಗಿ ಅಲ್ಲಿ ನಾನು ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಎಲ್ಲಿ ನಾನು 100% ನನ್ನ ಫುಲ್ ಡೆಡಿಕೇಶನ್ ಅಲ್ಲಿ ಎಷ್ಟು ಜನರಿಗೆ ನಾನು ಹೆಲ್ಪ್ ಮಾಡಬಹುದು. ಸರ್ಕಾರ ಕೆಲವರು ಘೋಷಣೆ ಮಾಡಿದೆ ಅವರಿಗೆ ಇವರಿಗೆ ಅಂತ ಹೇಳಿ ಒಂದಷ್ಟು ಬೇರೆ ವೃತ್ತಿಪರವಾದಂತಹ ಇವರಿಗೆ ಅವರು ನಿಮಗೆ ಫೋನ್ ಮಾಡಿದ್ದಾರೆ, ಅದನ್ನು ಹೇಗೆ ನಾನು ಇದು ಮಾಡೋದು? ಹೌದು, ಆಪ್ ಅನ್ನು ಅವರು ಡೌನ್ಲೋಡ್ ಮಾಡಬೇಕು. ಹೌದು, ಅವರಿಗೆ ಅದಕ್ಕೆ ವೆಬ್ಸೈಟ್ಗಳಿದೆ. ಅವರಿಗೆ ಗೊತ್ತಾಗದಾಗ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ, ಮಕ್ಕಳು ಕಾಲೇಜ್ ಕಲಿಯುವವರು ಅಥವಾ ನಿಮ್ಮ ನೇಬರ್ಸ್ ಯಾರಿದ್ದಾರೆ ಅವರಿಗೆ ಕೊಡಿ. ಗೊತ್ತಾಗದಿದ್ರೆ ಸೀದಾ ನೀವು ನಿಮ್ಮ ಮೊಬೈಲ್ ಇಟ್ಕೊಂಡು ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ಇದು ಮಾಡ್ತೀನಿ ಅಂತ. ರಿಕ್ಷಾ ಚಾಲಕರು, ಹೌದು, ಬಸ್ ಚಾಲಕರು, ಹೌದು, ಮತ್ತೆ ಇನ್ನುಳಿದ ಇವರು ಯಾರಿಗೆಲ್ಲ ಸಿಕ್ಕಿದೆ, ಕಲಾವಿದರುಗಳು ಅಲ್ವೇ, ಟೈಲರ್ಗಳಿಗೆ ಅವರಿಗೆ ಸಿಕ್ಕಿದೆ. ಬಹುಶಃ ಇದನ್ನು ಗುರುತಿಸುವಂತ ನೋಡಿ ನಿಮ್ಗೆ ಇದು ಬಂದಿದೆ, ನೀವು ಇದನ್ನ ಈ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಮಾಡಬಹುದಾಗಿದೆ ಅಂತ. ಹೌದು, ನಾನು ಹೇಳಿದೆ ನಿಮ್ಮ ಹತ್ರ ಮೊದಲಿಗೆ ಒಂದು 800 ಜನರದ್ದು ವಾಟ್ಸ್ಆಪ್ ನಂಬರ್ ಇದೆ ಅಂತ ಹೇಳಿ. ಯಾವುದೇ ಯೋಜನೆ ಇರ್ಲಿ ಅಥವಾ ಯಾವುದೇ ಸ್ಕೀಮ್ ಬರ್ಲಿ ಡೈಲಿ ಅದು ಅಪ್ಡೇಟ್ ಆಗ್ತಿರ್ತದೆ. ಸೊ ಅದ್ರ ಮುಖಾಂತರ ನಾನು ಅವರಿಗೆ ಜನರಿಗೆ ಸಂದೇಶವನ್ನು ಕಳಿಸಿರ್ತೇನೆ. ಎಸ್ ಶ್ವೇತಾ ಅವರೇ, ಶುಭಾಶಯಗಳು ಮತ್ತು ಚೆನ್ನಾಗಿ ಆಗಲಿ, ಇನ್ನು ಹೀಗೆ ಮುಂದುವರಲಿ ಅಂತ ನಾನು ಹಾರೈಸ್ತೇನೆ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.